ಸೋಮನಾಥ ದೇವಸ್ಥಾನ ಸೋಮೇಶ್ವರ ಮುಂದೆತ್ತ ವಸ್ಸಾವಧಿ ಉತ್ಸವದ ಮೂಜನೇ ದಿನ ಪಂಟರ ಸಮಾರಾಧನೆದ ಈ ಸುಸಂದರ್ಭಗಳು ಹಲವಾರು ಕೊಡುಗೆ ದಾನಿನಗಳು ಈ ಕ್ಷೇತ್ರಕ್ಕೂ ಮೇಲ್ಛಾವಣಿ ಯಾಗಶಾಲೆ ಅಂಚನೆ ಕಚೇರಿ ಕಟ್ಟಡ ಮೇಲೆ ದೇವರಿಗೆ ಸಮರ್ಪಣೆ ಮಾಡ್ತಿದ್ದಾರೆ. ಆ ಪ್ರಯುಕ್ತ ಸಂಗೀತ ರಸಮಂಜರಿ ಈ ವೇದಿಕೆಯಲ್ಲಿ ನಡೆತೀವಿ. ಸಂಗೀತ ಬಂದ ಐನೇ ಕೇಂದ್ರ ಆಸ್ವಾದನೆ ಮಾಡ್ಕೊಳ್ಳೋಕೆ ಜಾಸ್ತಿ ತೂಯರೆ ಜನ ಕಮ್ಮಿ ಆಗಲ್ಲ. ಐನ ಇಂಪಾದ ಸ್ವರನು ಕೇಳಕನ ಸಂಖ್ಯೆನೇ ಜಾಸ್ತಿ. ಐಕೆ ವಾ ಬೆಲೆ ಕಟ್ಟಿರಲ್ಲ ಸಾಧ್ಯ ಹೆಚ್ಚಿ ಐಕೆ ವಜ್ರದ ಬೆಲೆ ಬಂಗಾರದ ಜನ ಜನ ಮಸ್ತ್ ಸೇರು ವಜ್ರದ ಜನ ಜನ ಬಂಡ ಅವು ಭಾರಿ ಭಾರಿ ಕಾಸ್ಟ್ ಕಾಸ್ಟ್ ಅಂಚನೆ ಅಂಚನೆ ಸಾಧ್ಯ ಸಂಖ್ಯೆ ಈ ಶುಭ ಶುಭ ಸಂದರ್ಭಗಳು ಜಗದೀಶ್ ಆಚಾರ್ಯ ತಂಡ ಮಕ್ಕಳು ಸಂಗೀತದ ರಸದೌಸನ ಉಣಬಡಿಸಿದ್ದಾರೆ. ಮಕ್ಕಳಿಗೆ ಧನ್ಯವಾದಗಳು. ಮಕ್ಕಳನ್ನ ಈ ಕಲಾ ಸೇವೆ ಸೋಮನಾಥ ದೇವರನ ಅನುಗ್ರಹಡು ನನಾತ್ ಪೊರ್ಲುಡು ಮೂಡಿದ ಬರಡು ಎಂಗಳು ಮಾತಿರಲ ಆಶಯ ಮಂತೊಂದು ಅಕ್ಲೆಗೆ ಒಂಜಿ ಗೌರವ ಪ್ರಸಾದನು ಇನಿತ ಕೊಡುಗೈ ದಾನಿ ಶ್ರೀ ಸುಧೀರ್ ಶೆಟ್ಟಿ ಬೇರೆ ವೇದಿಕೆಗೆ ಬತ್ತದು ಗೌರವ ಸಮರ್ಪಣೆ ಮನ್ಪಡು ಬಂದು ವಿನಂತಿ. ಗೌರವ ಸುಧೀರ್ ಶೆಟ್ಟಿ ದಂಪತಿಗಳು ಮಂತದ ವೇದಿಕೆಗೆ ಬತ್ತದು ಅಕ್ಲೇನು ಗೌರವ ಸಮರ್ಪಣೆ ಮನ್ಪಡು ಬಂದು ವಿನಂತಿ. ಯಜ್ಞಶಾಲೆದ ಕೊಡುಗೆ ದಾನಿ ಸುಧೀರ್ ಶೆಟ್ಟಿ ದಂಪತಿಗಳು ವೇದಿಕೆಗೆ ಬತ್ತದು ಸಂಗೀತ ಕಲಾವಿದರೇನು ಗೌರವ ಮನ್ಪಡು ಬಂದು ವಿನಂತಿ. ಎಡ್ಡೆ ಮನಸ್ಸದ ಆಶೀರ್ವಾದ ಅಕ್ಲೆಗೆ ನನ್ನ ದುಂಬದ ಕಲಾ ಜೀವನಗೂ ಆಶೀರ್ವಾದ ಮಂತಿನ ಶ್ರೀ ಸುಧೀರ್ ಶೆಟ್ಟಿ ದಂಪತಿಗಳಿಗೆ ಧನ್ಯವಾದಗಳು. ಅಂಚನೆ ಈ ಇನ್ನಿತ ಈ ಪೊರ್ತುಡು ಸುಶ್ರಾವ್ಯಂಚಿನ ಸಂಗೀತನು ಕೊರನಂಚಿನ ಜಗದೀಶ್ ಆಚಾರ್ಯ ಬೊಕ್ಕ ತಂಡದ ಅಕ್ಲೆಗೆ ಸೊಲ್ಮೇಲು ನನ್ನ ಮಿತ್ತಿಗಿಲ ನಿಖಲ ಈ ಕಲಾ ಸೇವೆ ನನ್ನಾರ್ಥ ಪೊರುಳುಡೆ ನಡಪಡ ಬಂದ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೂ ಮುಕ್ತಾಯದ ಚುಕ್ಕಿನ ದಿವಂದುಲ್ಲ ದೇವಸ್ಥಾನ ಸೋಮೇಶ್ವರ ಇದರ ವಾರ್ಷಿಕ ಜಾತ್ರಾ ಮಹೋತ್ಸವದ ಸುಸಂದರ್ಭದಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಪೂರಕವಾಗಿ ಸಹಕರಿಸಿದಂತಹ ಅತಿಥಿ ಅಭ್ಯಾಗತರನ್ನು ಗೌರವಿಸುವ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈಗಾಗಲೇ ಇದರ ಉದ್ಘಾಟನಾ ಕಾರ್ಯಕ್ರಮ ಅರ್ಜುನ ಯಜ್ಞಶಾಲೆ ದೇವಸ್ಥಾನದ ಪರಿಧಿಯ ಮೇಲ್ಛಾವಣಿಯ ಉದ್ಘಾಟನೆ ಮತ್ತು ಆಡಳಿತ ಕಚೇರಿಯ ಉದ್ಘಾಟನೆಯನ್ನು ನಮ್ಮ ಕ್ಷೇತ್ರದ ತಂತ್ರಿಗಳಾದಂತಹ ಉಚ್ಚಿಲತಾಯ ಬ್ರಹ್ಮಶ್ರೀ ಪದ್ಮನಾಭ ತಂತ್ರಿಯವರಿಯರು ನೆರವೇರಿಸಿರುತ್ತಾರೆ. ಅದೇ ರೀತಿ ಈಗ ವೇದಿಕೆಯಲ್ಲಿ ದೇವಸ್ಥಾನದ ಪರಿಧಿಯ ಮೇಲ್ಛಾವಣಿಯ ದಾನಿಗಳಾದಂಥ ಶ್ರೀಯುತ ಕನ್ಯಾನ ಸದಾಶಿವ ಶೆಟ್ರು, ಶ್ರೀಯುತ ಮಾಗಣತ್ತಡಿ ಜಗನ್ನಾಥ್ ಶೆಟ್ರು, ಶ್ರೀಯುತ ಮೋಹನ್ ಶೆಟ್ರು, ಶ್ರೀಯುತ ಕಿರಣ್ ಸುಲಾಯ ಸಾಂತ್ಯಗಡದ ಗುತ್ತು, ಶ್ರೀಯುತ US ಅರುಣ್ ಭಟ್, ಅರ್ಜುನ ಯಜ್ಞಶಾಲೆಯ ದಾನಿಗಳಾದಂತಹ CA ಸುಧೀರ್ ಶೆಟ್ಟಿ, ವಿಶೇಷ ಸನ್ಮಾನಿತರಾಗಿ ಶ್ರೀಯುತ ಶ್ರೀಧರ್ ಭಂಡಾರಿ ಮುಂಬೈ, ಶ್ರೀಯುತ ಜನಾರ್ದನ ಹೊಳ್ಳ ಸೋಮೇಶ್ವರ, ಶ್ರೀಯುತ ಜನಾರ್ದನ ಗಟ್ಟಿ ಕನ್ನಿಮನೆ, ಶ್ರೀಮತಿ ದೇವಕಿ ಆರ್ ಉಳ್ಳಾಲ, ಶ್ರೀಯುತ ಪದ್ಮನಾಭ ಶೆಟ್ಟಿ ವರ್ಕಾಡಿ ಇವರು ಗೌರವವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಇವರೆಲ್ಲರನ್ನು ನಮ್ಮ ಶ್ರೀ ಸೋಮನಾಥ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ B ರವೀಂದ್ರನಾಥ ರೈ ಮತ್ತು ಸಮಿತಿಯ ಎಲ್ಲ ಸದಸ್ಯರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆಗಣದ ದೇವಸ್ಥಾನ ಒಂದು 7 ಗ್ರಾಮನು ಸೇರೊಂದು ನಮ್ಮ ಸೋಮನಾಥ ದೇವರನ ಜಾತ್ರೋತ್ಸವದ ಒಂಜಿ ಗೌಜಿದ ಒಂಜಿ 5 ದಿನದ ಕಾರ್ಯಕ್ರಮದ ನಡುಟು ಈ ಕ್ಷೇತ್ರಗ ಎಡ್ಡೆ ಸೇವಾ ಮಂತಿನ ಗೌರವಾನ್ವಿತರನ್ನು ಅಭಿನಂದನೆ ಮನ್ಪುನಂಚಿನ ಒಂಜಿನ ಕಾರ್ಯನ ಇನಿ ಆಯೋಜನೆ ಮಂತೊಂದ ಈ ಕಾರ್ಯಕ್ರಮಗ ಬೈದಿನ ಮಾತೆರೆಲ್ಲ ಪ್ರೀತಿಡ್ ಸ್ವಾಗತ ಮನ್ಪೊಡು ಬಂದು
ನಮ್ಮ ವ್ಯವಸ್ಥಾಪನಾ ಸಮಿತಿದ ಸದಸ್ಯರಾಯಿನ ಶ್ರೀಯುತ ದೀಪಕ್ ಪಿಲಾರ್ ಮೇರಡ ವಿನಂತಿ ಮತ್ತೊಂದುಲ್ಲೆ. ಸೋಮನಾಥಾಯ ನಮಃ. ಮಾಗನದೊಡೆ ಸೋಮನಾಥ ದೇವರಿಗೂ ಅಡ್ಡಬೂರೊಂದು ಇನಿ ಜಾತ್ರಾ ಮಹೋತ್ಸವದ ಈ ಒಂಜಿ ಸುಸಂದರ್ಭಡ್ ವೇದಿಕೆಡು ಪುನಃ ನಮ್ಮ ಪೂಜ್ಯರೈನ ನೀಲೇಶ್ವರ ಬ್ರಹ್ಮಶ್ರೀ ಉಳಿತಾಯ ಪದ್ಮನಾಭ ತಂತ್ರಿ ಉಳ್ಳೇರು ಅರೇನು ಮಾತೇರ್ನ ಪರವಾದ್ಲ ವ್ಯವಸ್ಥಾಪನಾ ಸಮಿತಿದ ಪರವಾದ ಯಾನು ಇನಿ ಅರೇನು ಸ್ವಾಗತ ಮಲ್ತೊಂದುಲ್ಲೆ. ಇಂಬೆರೆಗ್ ಶ್ರೀ ಬಿ ರವೀಂದ್ರನಾಥ ರೈಕುಲು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ಬೇರೆರೇನು ಪೂ ಕೊರ್ದು ಸ್ವಾಗತ ಮಲ್ಪೊಡು ಬಂದು ಕೇನೊಂದುಲ್ಲ. ಅಂಚನೆ ಪೂರ ಸಮಾಜನ್ಲ ಒಟ್ಟಿಗೆ ಕೊನೊಂದು ಸಮಾಜಡು ಬಾರಿ ಮಲ್ಲ ಕೊಡುಗೈ ದಾನಿಯಿಂದ ಪನ್ಪುನ ಪುದಾರ್ನ ಮಲ್ತೊಂದು ಈ ದೇವಸ್ಥಾನಗೆ ಮಲ್ಲ ಕೊಡುಗೆ ಕೊಡ್ತೀನಿ ಅಂಚನ ಕನ್ಯಾನ ಶ್ರೀ ಸದಾಶಿವ ಶೆಟ್ರುಲ್ಲೇರು ಅರೇನು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಪರವಾದ ಯಾನು ಸ್ವಾಗತ ಮಲ್ತೊಂದುಲ್ಲ. ಇಂಬೇರೇನು ಸದಾನಂದ ಬಂಗೇರೆ ವ್ಯವಸ್ಥಾಪನಾ ಸಮಿತಿದ ಸದಸ್ಯರು ಬತ್ತದು ಪೂಗುಂಚ ಕೊರಡೊಂದು ಕೇನೊಂದು. ಅಂಚನೆ ಮಾಗಂತಾಡಿ ಶ್ರೀ ಜಗನ್ನಾಥ್ ಶೆಟ್ರುಲ್ಲೇರು ಇಂಬೇರೆಲ್ಲ ವ್ಯವಸ್ಥಾಪನಾ ಸಮಿತಿದ ಪರವಾದ ಯಾನು ಸ್ವಾಗತ ಮಲ್ತೊಂದುಲ್ಲೆ. ಈ ಮೇರೆಗೆ ಶ್ರೀ ಕಿಶೋರ್ ಉಚ್ಚಿಲ ಮೇರೆ ಬತ್ತದು ಪೂಗುಂಚ ಕೊರಡೊಂದು ಕೇನೊಂದು. ಅಂಚನೆ ದೇವಸ್ಥಾನಗೆ ಕೊಡುಗೈ ದಾನಿಯಾಯಿ ನಂಚಿನ ಶ್ರೀ ಮೀರಾ ಮೋಹನ್ ಶೆಟ್ರುಲ್ಲೇರು ಅರೆನ್ಲ ಯಾನು ವ್ಯವಸ್ಥಾಪನಾ ಸಮಿತಿದ ಪರವಾದ ಪೂರೆಲ್ಲ ಪರವಾದ ಸ್ವಾಗತ ಮಲ್ತೊಂದುಲ್ಲೆ. ವಿಜಯಲಕ್ಷ್ಮಿ ಉಚ್ಚಿಲ್ ಉಲ್ಲೇರು ಅರೇನು ಪೂರೇರ್ನ ಪರವಾದ ಯಾನು ಸ್ವಾಗತ ಮಲ್ತೊಂದುಲ್ಲೆ. ಮೇರೆಗೆ ಶ್ರೀ ಸೀತಾರಾಮ ಬಂಗೇರ ಮೇರೆ ಬತ್ತದು ಪೂಕುಂಚ ಕೊರಡೊಂದು ಕೇನೊಂದುಲ್ಲೆ. ಕಾರ್ಯನಿರ್ವಹಣಾ ಅಧಿಕಾರಿ ಉಳ್ಳೇರು ಸೋಮೇಶ್ವರ ದೇವಸ್ಥಾನದ ಎಂಬೇರು ಬತ್ತದು ಪೂಗುಂಚ ಕೊರಡೊಂದು ಕೇನೊಂದುಲ್ಲೆ. ಶ್ರೀ ಕಿರಣ್ ಸುಲಯ ಎಂಬೇರ್ಲ ಇನಿ ವೇದಿಕೆಡುಲ್ಲೇರು ಎಂಬೇರೇನು ವ್ಯವಸ್ಥಾಪನಾ ಸಮಿತಿ ಪೂರೇರ್ನ ಪರವಾದಲ ಯಾನು ಸ್ವಾಗತ ಮಲ್ತೊಂದು ಮೇರೇನು ವ್ಯವಸ್ಥಾಪನಾ ಸಮಿತಿದ ಸದಸ್ಯರಾಯನ ಶ್ರೀ ಭಾಸ್ಕರ್ ಗಟ್ಟಿ ಮೇರೆ ಬತ್ತದು ಪೂಗುಂಚ ಕೊರಡೊಂದು ಕೇನೊಂದು. ಅಂಚನೆ ಸೋಮೇಶ್ವರ ದೇವಸ್ಥಾನದ ಮಾಜಿ ಸದಸ್ಯರಾದ ಇತ್ತರು ಶ್ರೀ US ಅರುಣ್ ಭಟ್ ಮೇರ್ಲ ದೇವಸ್ಥಾನದ ಮಸ್ತ್ ದಾನ ಧರ್ಮಡು ಇತ್ತರು ಮೇರೇನು ವ್ಯವಸ್ಥಾಪನಾ ಸಮಿತಿದ ಪರವಾದ ಪೂರೇರ್ನ ಪರವಾದ ಯಾನು ಈ ವೇದಿಕೆಡು ಸ್ವಾಗತ ಮಲ್ತೊಂದುಲ್ಲೆ. ಮೇರೆಗೆ ಸುಂದರ್ ಟಿ ಭಟ್ನಾಗರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಸದಸ್ಯರು ಸುಂದರ್ ಟಿ ಭಟ್ನಾಗರ ಮೇರೆ ಬತ್ತದು ಪೂಗುಂಚ ಕೊರಡೊಂದು ಕೇನೊಂದು. ಅಂಚನೆ ಇನಿ ಕಾಂಡ ಅರ್ಜುನ ಯಾಗಶಾಲೆ ಉದ್ಘಾಟನೆ ಆಂಡ್ ಗಣಹೋಮ ಪುರಾದ ಪೂಜಾ ಪುರಸ್ಕಾರ ಪುರಾಂಡ್ ನೇತಾ ಕೊಡುಗೈ ದಾನಿ ಐನಂಚಿನ CA ಸುಧೀರ್ ಶೆಟ್ರುಲ್ಲೇರು ವೇದಿಕೆಡು ಈ ಮೇರೆಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಪೂರೇರ್ನ ಪರವಾದ್ಲ ಯಾನಿನಿ ಸ್ವಾಗತ ಮಲ್ತೊಂದುಲ್ಲೆ. ಐತೊಟ್ಟಿಗೆ ಮೇರೆಗೆ ಶ್ರೀ ಯೋಗೀಶ್ ಸೋಮೇಶ್ವರ ಮಾಜಿ ಸೋಮೇಶ್ವರದ ದೇವಸ್ಥಾನದ ಮಾಜಿ ಸದಸ್ಯರು ಮೇರೆ ಬತ್ತು ಪೂಗುಂಚ ಕೊರಡೊಂದು ಕೇನೊಂದುಲ್ಲೆ. ಸೋಮನಾಥ ದೇವಸ್ಥಾನದ ಪ್ರತಿ ಒಂಜಿ ಕಾರ್ಯಕ್ರಮಗಳ ದಾನ ಮಲ್ತೊಂದು ಕೊಡುಗೈ ಮಲ್ಲ ಕೊಡುಗೈ ದಾನಿಯಾದ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಕೊಠಡಿಲ ಮಲ್ತದು ಐತೋಟಿಗೆ ಕಚೇರಿದಲ್ಲ ದಾನ ಕೊಡುಗೈ ದಾನಿ ಐನಂಚಿನ ನಮ್ಮ ಶ್ರೀಧರ್ ಭಂಡಾರಲ್ಲಿ ಉಳ್ಳೇರು ಮೇರೆಗೆ ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಪೂರೇರ್ನ ಪರವಾದ್ಲ ಯಾನು ವೇದಿಕೆಡು ಸ್ವಾಗತ ಮಲ್ತೊಂದುಲ್ಲೆ. ಈ ಮೇರೆಗೆ ಶ್ರೀ ಗಣೇಶ್ ಕಾಜವ ಮೇರೆ ಬತ್ತು ಪೂಗುಂಚ ಕೊರಡೊಂದು ಕೇನೊಂದುಲ್ಲೆ. ಶ್ರೀಧರ್ ಭಂಡಾರ್ ಸೋಮೇಶ್ವರ ಬ್ರಹ್ಮಕಲಸ ದುಪ್ಪು ಸೋಮೇಶ್ವರದ ಪ್ರತಿ ಒಂಜಿ ಕಾರ್ಯಕ್ರಮಗಳ
ಬೆಗರ ನೆತ್ತಿರನು ಒಂಜೆ ಮಲ್ತದು ದೇವಸ್ಥಾನದ ಪ್ರತಿ ಒಂಜಿ ಕೆಲಸಗಳ ಯಾನ್ ಉಲ್ಲೆಂದು ಪನ್ಪುನಂಚಿನ ದೇವಸ್ಥಾನದ ಒಂಜಿ ಸೇವಕೆಂದ್ಲ ಪನೊಲಿ ನಮ್ಮ ಜನಾರ್ದನ ಹೊಳ್ಳೆರು ವೇದಿಕೆ ಡುಲ್ಲೆರು ಅರೆಗ್ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಪರವಾದ ಪೂರ್ಯರ್ನ ಪರವಾದ ಯಾನೀನು ಸ್ವಾಗತ ಮಲ್ತೊಂದುಲ್ಲೆ ಅರೆಗ್ ಶ್ರೀ ರಾಮದಾಸ್ ಸೋಮೇಶ್ವರ ಮೇರ್ ಬತ್ತದ ಪೂಗುಂಚ ಕೊರಡೊಂದು ಕೇನೊಂದುಲ್ಲೆ ರಾಮದಾಸ್ ಸೋಮೇಶ್ವರ ಅಜಿತನ್ ಅಂಚೆನೆ ಇನಿ ವೇದಿಕೆ ಡುಲ್ಲೆರು ಗಟ್ಟಿ ಸಮಾಜದ ಶ್ರೀ ಜನಾರ್ದನ ಕನ್ನಿಮನೆ ಈ ಮೇರೆಗೆ ಸೋಮೇಶ್ವರ ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಪೂರ್ಯರ್ನ ಪರವಾದ ಯಾನ್ ಇನಿ ಸ್ವಾಗತ ಮಲ್ತೊಂದುಲ್ಲೆ ಅರೆಗ್ ಶ್ರೀ ದಿನೇಶ್ ಕಾಜವ ಮೇರ್ ಬತ್ತದ ಪೂಗುಂಚ ಕೊರಡೊಂದು ಕೇನೊಂದುಲ್ಲೆ ಅಂಚೆನೆ ಸೋಮನಾಥನ ಮಿತ್ತು ಭಯ ಭಕ್ತಿ ದೀದು ದುಮ್ಮುರ್ದಿಂಚಲ ಸೇವೆ ಮಲ್ತೊಂದು ನಿಂತಿನಾರು ಶ್ರೀಮತಿ ದೇವಕಿ ಆರ್ ಉಳ್ಳಾಲ್ ಇನ್ನಿ ಈ ವೇದಿಕೆಡ್ ಪೂರ್ಯರ್ನ ಪರವಾದ ಅಂಚೆನೆ ವ್ಯವಸ್ಥಾಪನಾ ಸಮಿತಿದ ಪರವಾದ ಯಾನರೇನು ಸ್ವಾಗತ ಮಲ್ತೊಂದುಲ್ಲೆ ಅರೆಗ್ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಬೇರೆ ಬತ್ತದ ಪೂಗುಂಚ ಕೊರಡೊಂದು ಕೇನೊಂದು ಅಂಚೆನೆ ಬ್ರಹ್ಮಕಲಸಾದುಪ್ಪು ಜಾತ್ರೆಪ್ಪು ಒವೇ ಒಂಜಿ ಕಾರ್ಯಕ್ರಮ ಇತ್ತನಲ್ಲ ಯಾನ್ ಉಲ್ಲೆ ಸೋಮನಾಥನ ಸೇವೆ ಮಲ್ಪರೆ ಯಾನ್ ಉಲ್ಲೆ ಎಂದು ಪನ್ಪಿನ ಅಂಚಿನ ಒಂಜಿ ಪುದರ್ದಾದ ಅಂತ ಪಂಡ ಶ್ರೀ ಪದ್ಮನಾಭ ಶೆಟ್ಟಿ ವರ್ಕಾಡಿ ಬ್ರಹ್ಮಕಲಸದ ಕೋಶಾಧಿಕಾರಿ ಆದ ಎಡ್ಡೆ ಬೇಲೆ ಮಲ್ತಿನಾರು ಪದ್ಮನಾಭ ಶೆಟ್ಟಿ ವರ್ಕಾಡಿ ಆರು ಇನಿತ ಈ ವೇದಿಕೆ ಡುಲ್ಲೆರು ಅರೇನು ಸೋಮೇಶ್ವರ ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಪೂರ್ಯರ್ನ ಪರವಾದ್ಲ ಯಾನಿನಿ ವೇದಿಕೆಗೆ ಸ್ವಾಗತ ಮಲ್ತೊಂದುಲ್ಲೆ ಅರೆಗ್ ಅಜಿತ್ ಕುಮಾರ್ ಶೆಟ್ಟಿ ಬತ್ತದ ಪೂಗುಂಚ ಕೊರಡೊಂದು ಏನಂದ್ರು ಐತ ಒಟ್ಟಿಗೆ ವ್ಯವಸ್ಥಾಪನಾ ಸಮಿತಿದ ಪ್ರತಿ ಒಂಜಿ ಸದಸ್ಯರ್ಲ ಉಲ್ಲೇರು ಅಕ್ಲಿಗೆ ಅಂಚೆನೆ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾಯನ ಶ್ರೀ ರವೀಂದ್ರನಾಥ ರೈಕುಲ ಉಲ್ಲೇರು ಮೊಕ್ಲಿಗೆ ಪೂರ್ಯರೆಗ್ಲ ಒಂಜೇ ನೇಟು ಪೂರ್ಯರ್ನ ಪರವಾದ ಯಾನು ಸ್ವಾಗತ ಮಲ್ತೊಂದುಲ್ಲೆ ಐದು ಒಟ್ಟಿಗೆ ಎನ್ನ ಸ್ವಾಗತ ಭಾಷಣನು ಉಂತವೆ. ಜೈ ಸೋಮನಾಥ. ವೇದಿಕೆಡು ನಮ್ಮೊಟ್ಟಿಗೆ ಶ್ರೀಯುತ ಮೋಹನ್ ಶೆಟ್ಟಿ ಉಪಸ್ಥಿತರುಳ್ಳೇರು ಅವರೆಲ್ಲ ಮಾತೇರ್ನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ ಅರೆಗೆ ಶ್ರೀಯುತ ದೀಪಕ್ ಪಿಲಾರ್ ಮೇರೆ ಪೂ ಕೊಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದುಲ್ಲ. ಅಂಚನೆ ಮಾತೆರೆಲ್ಲ ಸ್ವಾಗತ ಮಂಚಿನ ದೀಪಕ್ ಪಿಲಾರ್ ಯುವ ನಾಯಕರು ಮೇರೆಲ್ಲ ಮಾತೆರ್ನ ಪರವಾದ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೆಲ್ಲ ಅಂದು ಅವರೆಲ್ಲ ಮಾತೆರ್ನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ. ಅಂಚನೆ ನಮ್ಮ ಇನ್ನಿತ ಕಾರ್ಯಕ್ರಮ ಒಂಜಿ ಯಶಸ್ವಿ ಅವಡಾಂಡ ಐಕ ಮಾತೆರ್ಲ ಕಾರಣ ಆಂಡಲ ಐತ ಪ್ರಧಾನ ಒಂಜಿ ಕಾರಣ ಪಂಡ ನಮ್ಮ ಆಡಳಿತ ಸಮಿತಿದ ಅಧ್ಯಕ್ಷರಾಯನಂಚಿನ ಶ್ರೀಯುತ ರವೀಂದ್ರನಾಥ್ ರೈಕೊಲು ಒಂಜಿ ಈತು ಪೊರ್ಲುದ ಕಾರ್ಯಕ್ರಮನು ಬಾರಿ ಪೊರ್ಲುಡು ನಡಪದು ಕೊಡ್ತೇರು ಅಂಚಾದು ಇನಿ ವೇದಿಕೆಡು ಏರ್ಪುರ ಉಲ್ಲೇರ ಅಕಲಿತ ಮೂಲಭೂತದ ಉಂತೋಡುವುದಾಂಡ ಐಕ್ ಬಾರಿ ಮುಖ್ಯ ಕಾರಣ ಆರು ಮಾತ್ರ ಆತಂದೆ ಓಪುರ ಕಾರ್ಯಕ್ರಮ ಆತನು ಐದ ಕಲ್ಪನೆ ಎಂಚಿತನು ಪನ್ನೆನು ಒಂಜಿ ರಡ್ಡು ಪಾತೆರಡು ವಿವರಿಸೋಡು ಬಂದು ಅಧ್ಯಕ್ಷರಡು ವಿನಂತಿ ಮಂತೊಂದುಲ್ಲೆ. ಮಾಗಣ ದೇವರು ಸ್ವಾಮಿ ಸೋಮನಾಥ ಸಾಷ್ಟಾಂಗ ಪ್ರಣಾಮ ಮಲ್ತೊಂದು ವೇದಿಕೆಡು ಪುನಂಚಿತ್ತನ ಎಂಗ್ಲನ ಆ ಬಾರಿ ಪ್ರೀತಿದ ಬ್ರಹ್ಮಶ್ರೀ ಪದ್ಮನಾಭ ತಂತ್ರಿಯರ ಕಾರ್ ಗಡ್ಡ ಬರುವೊಂದು ವೇದಿಕೆಡು ಮಸ್ತ್ ಜನ ದಾನಿಲು ಉಲ್ಲೇರು ಮಾತೆರೆಗ್ಲ ಮಲ್ಲ ಮಲ್ಲ ಘಟಾನುಘಟಿ ದಾನಿಲು ಎಂಗ್ಲಿಗೆ ಬಹಳ ಸಹಕಾರ ಕೊರ್ನಕ್ಲೆ ಮಾತೆರೆಗ್ಲಾನೆ ಮನಪೂರ್ವಕ ವಂದನೆ ಮಲ್ತೊಂದು ಮೂಲ ಸೇದನ ಭಕ್ತಾಭಿಮಾನಿಲೆ ಈ ಕ್ಷೇತ್ರ ಎಂಗ್ಲು 2005 ಒಂಜಿ ಎಲ್ಯ ಮಟ್ಟದ ಬ್ರಹ್ಮಕಲಶ ಮಲ್ತಿತ್ತ ಆಯ್ತು ಪಕ್ಕ ನಮ್ಮ ಎಂಕ್ಲು ಸಮಗ್ರ ಒಂಜಿ ಜೀರ್ಣೋದ್ಧಾರ ಮನ್ಪಡೊಂದು ಬ್ರಹ್ಮಕಲಶ ಸಮಿತಿ ಮಲ್ತದ್ದು ಜನಾರ್ದನ ಉಲ್ಲೇರು ಎಂಕ್ಲು ವರ್ಕಾಡಿ ಇಂಚ ಮಾತೆರ್ಲ ಸುಮಾರು ಜನ ಪೂರ ಸೇದು ಒಂಜಿ ನೆಕ್ಕೊಂಜಿ ಸ್ಟಾರ್ಟ್ ಮಲ್ಪಗ ಅಂದು 2013 ಬೇಡಿ ನೆತ್ತ ಜೀರ್ಣೋದ್ಧಾರ ಕೆಲಸ ಕಾಯ್ಗಾಡಿಯ ಕೈ ಪಾಡ್ದು ಕೆಲಸ ಬಾರಿ ಆತ ಅಚ್ಚುಕಟ್ಟಡ ಅವಂದು ಬತ್ತನು ಆತ ಕೊರೋನಾ ಬತ್ತದು 2020 ಬ್ರಹ್ಮಕಲಶ 2021 ಕಂಡು ಹೆಂಚಲ ಮಂತದ ಎಂಕ್ಲೊಂಜಿ ಪೊರ್ಲುಡು ಒಂಜಿ ಬ್ರಹ್ಮಕಲಶ ಮಲ್ತ ಸುಮಾರು ಜೀವನೋದ ಕೆಲಸ ಮಲ್ತ
ಆ ಸಂದರ್ಭ ಎಂಕ್ಲಿಗೆ ಒಂಜಿ ಭಕ್ತರಿ ಭಾರಿ ಭಂಗವಾದಿತ್ತು ಬಣ್ಣ ದುಂಬುಗೆ ಬಂದಾಗ ನಡಪೆರ ಹೊಂದಿಜ್ಜ ಆ ನಮ್ಮನೆ ಒಂಜಿ ದುಂಬುದ ಪೆಟ್ಟು ಭಕ್ತ ಮಾತೆಲ್ಲ ಬರ್ತೀವಿ ನಾನು ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷ ಎಲ್ಲ ನೆಕ್ಕು ಶೀಟ್ ಪಾಡೋಡು ಶೀಟ್ ಪಾಡ್ನಾಗ ದುಂಬೆ ಎಂಕ್ಲು ಸಾಲಾಡೋಲ್ಲ ಪಿರ ಶೀಟ್ ಪಾಡ್ನಿ ಎಂಚ ಅಂದು ಏನ ಸುರೂಕೆ ಎಂಕ್ ನೆನಪಾನಿ ಮುಲ್ಪಾಗ್ಲ ಕೊರಗಜ್ಜ ಸಾನ್ನಿಧ್ಯ ಭಾರಿ ಒಂಜಿ ಮಾತೆಲ್ಲ ಕೆಂದುಪ್ಪಾರು ಕೊರಗಜ್ಜ ಸಾನ್ನಿಧ್ಯ ಅವು ಸೋಮನಾಥ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರ ಐತ ಆಡಳಿತ ಮುಕ್ತೇಶ್ವರಯ್ಯನ ಮಾಗಂದರಿ ಶ್ರೀಧರ್ ಶೆಟ್ರಂದುಲ್ಲೇರು ಮಾಗಂದರಿದ ಫ್ಯಾಮಿಲಿ ದಾಖಲಂಡ ನೆಟ್ ಆ ಕ್ಷೇತ್ರದ ಕೆಲಸ ಕಾರ್ಯ ಎಲ್ಲ ನಡತೊಂದುಂಡು ಸೊ ಅಕಲ್ಡ ಪೋದೆ ಅನ್ನ ಸುರೂಕಾದೊಂದು ರಿಕ್ವೆಸ್ಟ್ ಮಾಡ್ತೇನೆ ಕೊಂಜಿ ಇಂದು ಪಾಡೋಡು ಅಥವಾ ಶ್ರೀಧರ್ ಇಂದು ಭಾರಿ ಮಲ್ಲ ಬಜೆಟ್ ಮಾರೆ ಒಂಜಿ ಸೈಡ್ದ ಇಂಗ್ಲು ಬೋಡ್ನ ಮಲ್ಪಾದು ಕೊರ್ಪ ಒಂಜಿ ಸೈಡ್ ಅಣ್ಣ ಒಂಜಿ ಸೈಡ್ ಬಂದ 2023ಕ್ಕೆ ಎಂಕ್ಲು ದಕ್ಷಿಣ ಭಾಗದ ಒಂಜಿ 9 ಲಕ್ಷ ಬಜೆಟ್ ಅಲ್ಪದ ಒಂಜಿ ಸೀಟ್ ಕೊರಗಜ್ಜ ಸೇವಾ ಸಮಿತಿಯದಲ್ಲೇ ಕೂಡ ಅಕ್ಲು ಪಾಡ್ಪಾದ ಎಂಕ್ಲಿಗೆ ಕೊರಿಯರು ಐದು ಪಕ್ಕ ಈ ಇಪ್ಪದ ಉತ್ತರ ದಿಕ್ಕದ ದಾದ ಮಲ್ಪುಣಿಕೆ ಅನ್ನಾಗ ಮಾಗಂದಡಿ ಫ್ಯಾಮಿಲಿದ ಕಡೆನೇ ಬಂಡೆ ಎಂಕ್ಲು ಅಂತ ಕೊರ್ಪ ಈಲ ಎಂಗ್ಲ ಕುಟುಂಬ ಈಲ ಒಂದು ಸೇರ್ಸಾದ ಮಲ್ಪಲ ಬಣ್ಣಾಗ ಯಾನ್ ಎನ್ನೆ ಮೆಗ್ಗೇಡ ಪಾತೇರಿ ಒಂದು ಪಾತೇರಿ ಎಂಕ್ಲ ಸೇರಿದು ಒಂಜಿ ಗಡದ ಗುತ್ತದ ಮಾಗಂದಡದ ಕಲ್ ಸೇರಿದು ದುಂಬುದ ನೆಟ್ ಈ ಕ್ಷೇತ್ರದ ಆಡಳಿತ ಮಲ್ತೊಂದಿತ್ತು ಅಂದ್ಮೇಲೆ ಮುಕ್ತೇಶ್ವರದ ನೆಕ್ ಭಾರಿಯಾದ ಕೆಲಸ ಮಂತನಾಗ್ಲು ಉಗ್ಗನಾಯಕರಿಂದಿತ್ತಿರಿಗೆ ಜಡಕಾಡು ಬರ್ತದೆ ಬಂಡಿಡು ಬರ್ತದೆ ಬರೋ ಕೆಲಸ ಮಂತೊಂದಿತ್ತಿರಿ ಎಂಗ್ಲು ಪೂರ ಪನ್ಪಣಗೆಂದ ಮೊಕ್ಕ ಕಿಟ್ಟು ಮೇಲೆ ಅಂಟ್ರಂದು ಬಾರಿ ನೆತ್ತಾರೆ ಈ ಕ್ಷೇತ್ರದ ಜೀವನೋದ್ಧಾರ ಬರ್ತದೆ ನೆತ್ತ ಕ್ಷೇತ್ರದ ಜೀವನೋದ್ಧಾರಗೋಸ್ಕರನೇ ಕಲೆಕ್ಷನ್ಗೆ ಬೊಂಬೆಗೆ ಹೋನಾಗ ಅವ್ರ ದೇಹಾಂತ್ಯ ಆತನಂದು ಎಂಗ್ಲು ಪೂರ ಪನ್ಪಣಗೆಂದಿತ್ತ ಸೊ ಅವ್ರನ್ನ ಪುದಾರು ಒಂಜಿ ಪಾಡೋಡು ಒಂದು ಎಂಕ್ಲು ಪೂರಗೆನ್ನ ಎಂಗ್ಲೆ ಪೂರ ಒಂದು ಅದು ನಮಗೆಲ್ಲ ಮಗಂದಡೆ ಫ್ಯಾಮಿಲಿ ದಕ್ಕಲ ಪೂರ ಸೇರಿದು ಅಗ್ಲ ಪುದಾಡಿ ಈ ಸೈಡ್ದ ಅವಳ ಒಂಜಿ ಕೆಲಸ ಎಂಕ್ಲು ಕಾಯಿಪಾಡ್ಯ ಅಪ್ಪಗೋರಿನ ಭಾರಿ ಮಲ್ಲ ಒಂಜಿ ನೆತ್ತ ಪಿರೋಭಾಗದ ಸಾಧಾರಣ ಒಂಜಿ 150 ಫೀಟ್ ತಂದು ಈತ ಮಲ್ಲ ಬಜೆಟ್ ಏರುವನ್ನ ಒಂಜಿ 120 ಫೀಟ್ ದಾಟಿ ಒಂಜಿ ಡೋನರ್ ತಿಕ್ಕಿರ ಎಂಕ್ಲಿ ಯಾನ್ ಪನ್ಪಾದ ಕೊರ್ಪೆ ಅಂತ ಒಕ್ಕೊಂಜಿ ಈತ ಜಾಗ ದುಪ್ಪನಾಗ ಎಂಗ್ಲೆ ತಿಕ್ಕಿನಾರು ಮೀರಾ ಶೆಟ್ರು ಮೋಹನ್ ಶೆಟ್ರು ನಕ್ಲಿ ನೆಟ್ಟೊಂಜಿ ಈತ ಓರಿ ಒಂಜಿ 5 ಲಕ್ಷ ನಿಕ್ಲು ಕೊರುಡು ಖಂಡಿತ ಕೊರ್ಪ ಬಂಡದ ಅಕ್ಲನ ಲೆಕ್ಕಡು ಅಂತ ಆಂಡ ಕಾರಣಾಂತರದ್ದು ಎಂಕ್ಲೆಗೆ ಈ ಕೊರ್ಪುನ ಡೋನರಿಗೆ ದಾದನ ಕಾರಣಾಂತರದ್ದು ಕೊರಂದೆ ಉಪ್ಪುನಂಗ್ಲೆ ತಿಕ್ಕಿನಾರು ಕನ್ಯಾನ ಸದಾ ಶೆಟ್ರು ಆರ್ಡ ಲಾಸ್ಟ್ ಏನು ಒಂಜಿ ತಿಂಗೊಲುಪ್ಪನ ಬದುಕಿ ಎನ್ನಿ ಅಣ್ಣ ಇಂಚೆಂಚ ಪ್ರಾಬ್ಲಮ್ ಆಯ್ತು ಪೂರ ಕಂಪ್ಲೀಟ್ ಇರೋದು ಸಹಕಾರ ಕೊರಡು ಅಣ್ಣ ಏತ ಅಲ್ಲವಲ್ಲಜಿ ಅನ್ನ ಅಮ್ಮನ ಸದ್ಗತಿ ಮೂಲಾತನಿ ಎಂಕ್ಲು ಒಂಜಿ ಯೋಗ ಮಲ್ಪಲೆ ಬಂದಿರು ಅಂಚಾದ ಅರೆಗ್ಲ ಎಂಕ್ಲು ಈ ಸಂದರ್ಭ ಬೈದೇರು ಕನ್ಯಾನ ಸದಾ ಶೆಟ್ರು ಅರೆಗ್ಲ ಎಂಕ್ಲು ತುಂಬ ಹೃದಯದ ಎಂಗ್ಲ ಆಡಳಿತ ಮಂಡಳ ಹೋದ ಧನ್ಯವಾದ ಕೊರೊಂದಿಲ್ಲ ಬೊಕ್ಕೊಂಜಿ ಎಂಕ್ಲೆ ಮೂಲ ಯಾಗಶಾಲೆ ಜಾನ್ ಯಾಗಶಾಲೆದ ಕೊರತೆ ಉಪ್ಪುನಾಗ ಒಂಜಿ ದಿನ ಸುಧಿರಣ್ಣೆ ಬತ್ತೇರು ಸುಧಿರಣ್ಣೆ ಬತ್ತದು ಪಂಡೆ ಸುಧಿರಣ್ಣ ಇಂಚೊಂಜಿ ಯಾಗಶಾಲೆ ಅವಡು ದಾದ ಮಲ್ಪುಣ ಮನ್ಪ್ಲೆ ತೊಂದರೆ ಅಜ್ಜಿ ಆ ಮಂಡೆ ಇರ್ನ ಮಗೆ ಅರ್ನ ಮಗೆ ಪಂಡ ಎಂಕ್ಲೆ ಭಾರಿ ಬಂದು ಪ್ರೀತದ ಬಾಲ್ಯ ಇನ್ನಿಜ್ಜೆ ದೇವರನ್ನ ಸೋಮನಾಥನ ಪಾದಡುಲ್ಲೆ ಆಯನ ನೆನಪುಡು ಅರ್ಜುನ ಯಾಗಶಾಲೆಯಿಂದ ಮನ್ಪುಣೇನ ಆರು ಮನಪೂರ್ವಕ ಉಪ್ಪ ಇದ್ರೆ ಇನ್ನು ಎಂಕ್ಲೆಗೆ ಲೋಕಾರ್ಪಣೆ ಮಲ್ಪಾಯಿರು ದೇವರ ಆರೇಗ್ಲ ಅರ್ನ ಫ್ಯಾಮಿಲಿಗೆ ಎಡ್ಡೆ ಮಲ್ಪಡು ಒಂದು ಯಾನ ಈ ಸಂದರ್ಭ ಏನೊಂದುಲ್ಲೆ ಅಂಚನೆ ಆಯ್ತಾ ಬರೀತಾ ಅಂದೇತಾರೆ ನಮ್ಮ ನೆಟ್ಟಿನ ಪೂರ ಸುಮಾರು ಜಾಗದೈತೆ ಸುದ್ದಿರಣ್ಣೆಂದು ಚರೇಶ್ ಬಿಲ್ಡರ್ ಆಡಕ್ಕೆ ಆರ್ಲ ಒಂದು 5 ಲಕ್ಷ ಕೊರಿ ರಂಚ ವ್ಯವಸ್ಥಾಪನಾ ಸಮಿತಿದ ಇನ್ನೆಲ್ಲ ಎಂಕ್ಲು ಇಂದು ಮಲ್ತ ಆಯ್ತು ಬೊಕ್ಕ ಈತ ಪೂರ ಸನ್ಮಾನ ನನಗೆ ತುಂಬದ ಎಂಕ್ಲಿಗೆ ಪೂರ ಮಸ್ತ್ ಹೆಲ್ಪ್ ಮಲ್ತ ನಕ್ಲರು ಸುರುಕಾದ ಶ್ರೀಧರಣ್ಣಡ ಬಣ್ಣ ಎಂಕ್ಲು ರಥ ಸಮರ್ಪಣೆ ಮಲ್ಪಣೆ ಎನ್ನಡದಾದ ಅವ್ರು ರಥಕ್ಕೆ ನಂಗೆ ಈರೊಂದು ರಥ ಕೊಠಡಿ ಮಲ್ಪಲೆ ಉಂಡು ಕೊಠಡಿ ಮಂಡಳಿ ಅಥವಾ 20 ಲಕ್ಷದ ಖರ್ಚು ಶ್ರೀಧರಣ್ಣ ಮನಪೂರ್ವಕ ಆದ ಎನ್ನುವಂಥದ್ದು ಎಂಕ್ಲಿಗೆ ದೇವಸ್ಥಾನ ಕೊರಿಯರು ಅಂಚನೆ ಅರ್ಜುನ ಪದಾಡು ಎಂಕ್ಲಿಗೆ ಒಂದು ಸೇವಾ ಕಚೇರಿಲ್ಲ ಮಲ್ಪಾದ ಕೊರಿಯರು ಅರೆಲ್ಲ ಒಂಜಿ ಸನ್ಮಾನ ಮನ್ಪುನ ಎಂಕ್ಲಿಗೆ ಭಾಗ್ಯ ತಿಕ್ಕನದು ಒಂದು ಯಾನಿ ಸಂದರ್ಭ ಏನೊಂದಿಲ್ಲ ಬೊಕ್ಕೊಂಜಿ ಎಂಕ್ಲಿಗೆ ದೇವಕ್ಕೆ ಅಕ್ಕ ಬಣ್ಣ ನಾನು ಇಡೀ ಈ ಸೈಡ್ದ ಗಾಳಿ ಗೋಪುರದ ಮಿತ್ತದ ಒಂಜಿ 25 ಲಕ್ಷ ನಮ್ಮ ಮಗೆ ಸೇರಿದ ಎಂಕ್ಲಿಗೆ ಆ ಸಂದರ್ಭ 2019 ಸಹಕಾರ ಕೊರ್ನಾರು ಅರೆಲ್ಲ ಒಂಜಿ ಲೆತ್ತದ ಗೌರವ ಕೊರೋಡು ಪನ್ಪುಣ ಒಂಜಿ ದಿನ ಎಂಕ್ಲಿಗೆ ಒಂಜಿ ಅವಕಾಶ ತಿಕ್ಕಂಡು ಅರೆಗ್ಲ ಈ ಸಂದರ್ಭ ನಾನು ಧನ್ಯವಾದ ಕೊರೊಂದಿಲ್ಲ ಬೊಕ್ಕೊಂಜಿ ಎಂಕ್ಲಿಗೆ ಆ ಟೈಮಡು ಈ ನೆನ್ ಸೋಮೇಶ್ವರ ಬಿಲ್ಡರ್ ಕೊಂಡದ್ದು ಒಂಜಿ ಎಂಗ್ಲ ಜನಾದ ಎಂಗ್ಲ ಸೆಕ್ರೆಟರಿ ಇಲ್ಲ ಆಯನ ಸ್ವಂತ ಖರ್ಚಿಡೆ ಕೆಲ ಕೈಡ್ದಿಲ್ಲ ಒಂಜಿ 30 ಲಕ್ಷ ಪಡೆಯಿರ್ಬೇಕು ಆರಿಗೆ ಬರ್ಪಣಂಚಿದ ಬಿಲ್ಲಲ್ಲಿ ಒಂಜಿ 40 ಲಕ್ಷ ಬಂತದ್ದು ಭಾರಿ ಆತು ಕಾಸ್ಟ್ ಬಜೆಟ್ ಈತ ಸಹ ಇಂಚ ಟೆಂಡರ್ ಕೊಡ್ತಾನಾಗ್ಲ ಇರೋ ಕೊಟ್ಟಿ ಅಥವಾ ಒಂದೊಂದು 7 ಕೋಟಿ ಉಂಟು ಮಲ್ಪ ಆಯ್ತು ಬಂದು ಜನಾರ್ದನ ಒಳ್ಳೆಯದು ಸೊ ಅರೆಲ್ಲ ಲೇಪುನ ಅಂಚಿತ್ತನ ಎಂಕ್ಲಿಗೆ ಯೋಗ ಭಾಗ್ಯ ತಿಕ್ಕಂಡು ಬೊಕ್ಕೊಂಜಿ ಎಂಕ್ಲಿಗೆ ಆನಿದ ಲೆಕ್ಕ ದುಯ್ನಾರು ಪದ್ಮನಾಭ ಶೆಟ್ರು ವರ್ಕಾಡಿ ಆರ್ನ ಲೆಕ್ಕ ಬಣ್ಣದನ್ನ ಅಚ್ಚು ಕಟ್ಟು ಆತು ಒಂಜಿ ಲೆಕ್ಕಾಡು ಕೊರ್ನಾಡು ಎಂಕ್ಲೆ ಏರ್ಕೆಂದಲ್ಲ ಬಾಯ್ಟುಂಡು ಅದ ಲೆಕ್ಕ ಏರ್ಲ ಲೆಕ್ಕಗೆ ನಕ್ಲಿ ಪೋಡಿಗೆ ಹಾಕೊಂಡು ಬಂಡ ಆರ್ಡ ಆತು ಇಂದಿತ್ತು ಸೊ ಅರೆಲ್ಲ ಒಂಜಿ ಸನ್ಮಾನ ಮನ್ಪುನ ಎಂಕ್ಲೆ ಹೋಗಿದ್ದನು ಬೊಕ್ಕೊಂಜಿ ಎಂಕ್ಲೆಗೆ ಈ ಗಟ್ಟಿ ಸಮಾಜ ಯಾನ್ ದಯ ಬಣ್ಣದ ನನ್ನ ಗಟ್ಟಿ ಸಮಾಜಕ್ಕೆ ಭಾರಿ ಆತು ದೇನಿಗೆ ಇದು ದೇವಸ್ಥಾನ ಆಗುಂಡು ಭಾರಿ ಆತು ಕೆಲಸ ಮಲ್ತದೇರು ಸ್ವಾತಂತ್ರ್ಯ ಪೂರ್ವಾಡು ಮಕ್ಕಳು ಏರು ಕಿಟ್ಟು ಮೇಲಂಟ್ರು ಮಕ್ಕಳು ಉಪ್ಪಡು ಸ್ವಾತಂತ್ರ್ಯ ಪೂರ್ವಾಡು ಬೊಕ್ಕ UCS ಭಟ್ರು ಅರುಣ್ ಭಟ್ರನ್ನ ಆರ್ಡ ಬಂಡಿ ವಿಷ್ಣುಮೂರ್ತಿ ದೇವಸ್ಥಾನದ ಪಿರಾದ ಮೆಟ್ಟಿ ಇರೋದು ಮಲ್ತು ಕೊಡು ಖಂಡಿತ ಕೊರಪೆ ಬಂಡಿರು ಆರ್ನ ಅಜ್ಜರ್ನ ಬುದ್ದಾಡು
ಸೊ ಅರ್ನಾಲ ಯಾರೆಗ್ಲ ಎಂಕ್ಲು ಧನ್ಯವಾದ ಕೊರ್ಪ. ಗಟ್ಟಿ ಸಮಾಜದ ಏನು ದಯ ಬಂದ್ಬಿಟ್ಟು ಮಂಡ ರಾಜಗೋಪುರ ಗೌಡು ವೈಕೌಡು ಅಕ್ಲ ಒಂಜಿ ಕಾಣಿಕೆ ಉಂಡೆ, ಗಣಪತಿ ಗುಂಡು ಅಕ್ಲ ಒಂಜಿ ಕಾಣಿಕೆ ಉಂಡೆ ಆಯ್ತಲ. ಸ್ವಾತಂತ್ರ್ಯದ ಬೊಕ್ಕದ ವಿಶ್ವಾಸ ಭಟ್ರ ನೇತೃತ್ವದ ಗಟ್ಟಿ ಸಮಾಜದಕ್ಲು ಭಾರಿ ಆತ ಸಾಥ್ ಕೊರ್ದು ಭಾರಿ ಆತ ಕೆಲಸ ಮಂತನಾರು. ಐಟ್ ಮುಖ್ಯವಾದ ಎಂಗ್ಲ ಟ್ರಸ್ಟ್ ಇರ್ತದೆ ಭಾಸ್ಕರ ಆರು ನಮ್ಮೇರು ಚಂದ್ರಶೇಖರ್ ಗಟ್ಟಿಯಿಂದ ಆರು ಮಾತ ಸಮಾಜದಕ್ಲನ್ನು ಒಟ್ಟು ಸೇರ್ಸಾದು ನೇನ ನೆತ್ತ ಒಂಜಿ ಬಾರಿ ಒಂಜಿ ನೆಕ್ಕ ಒಂಜಿ ಕಾಯಕಲ್ಪ ಕೋರ್ಬುನಾರು ಚಂದ್ರಶೇಖರ್ ಅರಣ್ಯ ಯಾಪಲ ಎಂಗ್ಲೇನು ಅರ್ನಲ್ಲ ಪೂದಾರಿ ಎಂಕ್ಲೆ ಯಾಪಲ ಒಂಜಿ ದಿನ ನೆಟ್ಟು ಪಾಡು ಎಂಕ್ಲೆಗೆ ಉಂಡು ಎಂಗ್ಲ ಅರ್ನ ಎಂಕ್ಲು ಎಲ್ಲ ಹೋಗೋದಿಲ್ಲ ಚಂದ್ರಣ್ಣ ಸೋಮೇಶ್ವರ ದೇವಸ್ಥಾನದ ನಿಕ್ಕೆ ಮುದಂಗ ದಾಸಪಾಳಿ ಒಳಗೆ ವೇಂಡದ ಅಪಕ 16,000 ತಾಮ್ರದ ಮುಚ್ಚಿಗೆ ಪೂರ ಮಲ್ಪಾದಿತ್ತೇವೆ ಅವೇನು ಎಂಗ್ಲು ಜೀರ್ಣೋದ್ಧಾರ ಅನ್ನಾಗ ಮಾರ್ನಾಗ ಎಂಗ್ಲು 2 ಲಕ್ಷ ದಿಕ್ಕದು ನಾವೇನು ಒಂದೇ ಅವು ಪೂರ ಚಂದ್ರಣ್ಣನ ಟೈಮ್ ಆತನ. ಸೊ ಅರ್ನ ಮಗೆ ಎಂಕ್ಲು ಇರ್ತದೆ ಟ್ರಸ್ಟಿ. ಸೊ ಗಟ್ಟಿ ಸಮಾಜದ ಅಧ್ಯಕ್ಷರೇನು ಎಂಕ್ಲು ಇರ್ತದೆ ಅವು ಆ ಗಟ್ಟಿ ಸಮಾಜ ಕೊರ್ಪುಡ ಗೌರವ ಅಂದೇ ಅರೆಲ್ಲ ಎಂಕ್ಲು ಇಲ್ಲ ಅಂಚದು ಈ ಮಾತದಾನಿಲಿನ ನೇಲು ಸೇರ್ಸಾದು ಬೊಕ್ಕ ಎಂಕ್ಲೆಗೆ ಒಂಜಿ ತಂತಿದಾರು ಒಂದು ಐದು ಅಂಚಿತನ ತಂತಿ ಆರ್ನ ಸ್ವಂತದ ಆರ್ನ ಕೈಡ್ದೆ ದುಡ್ಡು ಕೊಡ್ಕೊಂಡು ಎಂಕ್ಲು ನೆನೆಯಲ್ಲಿ ಸಾಲ ಎತ್ತಿನ ಎಲ್ಲ ಒಂಚೂರು ಕೊರಪೆ ಒಣದಿತ್ತೀರಿ ಆರ್ನ ಸಮ್ಮುಕ್ಕಡು ಆರ್ನ ನೆಟ್ಟು ಎಂಕ್ಲು ಮಕ್ಳಿಗೆ ಮಾತ್ರೆಗಳ ಸನ್ಮಾನ ಮನ್ಪುಣ ಯೋಗ ಬಾಯಿ ಎಂಕ್ಲೆ ತಿಕ್ಕದನ್ನು ದೇವರ ಮಾತ್ರೆಗಳು ಎಡ್ಡವನ್ ಪಡ ನನಾತ ನಿಕ್ಲಿ ದೇವರನ್ನ ಸೇವೆ ಮನ್ಪುಣ ಭಾಗ್ಯ ನಿಕ್ಲ ಪೂರ ಬಿಸ್ನೆಸ್ ಒಂದು ಎಂಚಿನಲ್ಲ ಯಶಸ್ಸು ಆವಡು ಮಾಡೋದು ಈ ಸಂದರ್ಭ ಒಂದು ಎಂಗೆ ಮಾತಾಡೋ ಅವಕಾಶ ತೆಂಗಿಗೆ ಧನ್ಯವಾದ. ಥ್ಯಾಂಕ್ ಯು. ಒಂಜಿ ಕ್ಯಾಪ್ಟನ್ ಸರಿಟಿತ್ತಂಡ ಆ ಟೀಮ್ ಪೊರ್ಲುಡು ಪೋಪುನಕ್ಕೆ ಪೋಪುಡು ಪಂಪನಕ್ಕೆ ಉದಾಹರಣೆ ನಮ್ಮ ರೈಕುಲು ರವೀಂದ್ರನಾಥ್ ರೈಕುಲು ನಮ್ಮ ಬ್ರಹ್ಮಕಲಶೋತ್ಸವ ಸಂದರ್ಭಡ್ಲ ನಮಕೊಂಜಿ ಕೊರೋನಾದ ಒಂಜಿ ಎಫೆಕ್ಟ್ ಬತ್ತನಲ್ಲ ಆ ಸಂದರ್ಭಡ್ಲ ರವೀಂದ್ರನಾಥ್ ರೈ ಎಂಬೇರ್ನ ನೇತೃತ್ವಡ್ ಬ್ರಹ್ಮಕಲಶೋತ್ಸವ ಬಾರಿ ಪೊರ್ಲುಡು ನಡತಂಡು ಇರಿತ ಕಾರ್ಯಕ್ರಮದ ಉದ್ದೇಶನ ಬಾರಿ ಪೊರ್ಲುಡು ಪಂತೇರು ಅವರಿಗೆ ಮಾತೇರ್ನ ಪರವಾದ ಧನ್ಯವಾದ ಅರ್ಪಣೆ ಮಂತಂದುಲ್ಲೆ. ನಮ್ಮ ವೇದಿಕೆಡು ನಮ್ಮ ಕ್ಷೇತ್ರದ ಸೋಮನಾಥ ದೇವೇರ್ನ ಒಂಜಿ ತಂತ್ರಸ್ಥಾನಡು ಉಂತದು ಕ್ಷೇತ್ರದ ಮಾತ ಕೆಲಸಡ್ಲ ನಮ್ಮ ಖಾಲಿ ಪೂಜೆಗೆ ಮಾತ್ರ ಆತು ದೇವಸ್ಥಾನಡು ಒಂಜಿ ಕಾರ್ಯಕ್ರಮ ಆವಡಂಡ್ಲ ಐತೊಟ್ಟಿಗೆ ತನ್ನನ್ನು ತೊಡಗಿಸದು ಐಕ್ ಬೋರ್ಡೈನ ಸಲಹೆ ಸೂಚನೆ ಕೊಡ್ದು ನಮಗೆ ಪ್ರೋತ್ಸಾಹ ಕೊರ್ಪನಾರು ಪೂಜ್ಯರೈನಂಚಿನ ಬ್ರಹ್ಮಶ್ರೀ ಪದ್ಮನಾಭ ತಂತ್ರಿಲು ಬೇರೆ ಆರಂಭಡು ಉದ್ಘಾಟನದ ಭಾಷಣ ನೆರವೇರಿಸೋಡು ಬಂದು ವಿನಂತಿ ಮತ್ತೊಂದುಲ್ಲೆ. ಗೌರಮಂಡಲ ಮಧ್ಯಸ್ಥಂ ಸಾಂಬಂ ಸಂಸಾರ ಭೇಷಜಂ ನೀಲಗ್ರೀವಂ ವಿರೂಪಾಕ್ಷಂ ನಮಾಮಿ ಶಿವಮವ್ಯಯಂ. ಸೂರ್ಯಮಂಡಲದ ಪದ್ರಾಡ ಕಲೆಲ ಚಂದ್ರಮಂಡಲದ ಪದ್ನಾಜ ಕಲೆಲ್ನ ಜಿಂಜಿದಿನ ಸೋಮನಾಥ ದೇವರೇ ಗಡ್ಡ ಬುರೊಂದು ಈ ಮಾಗಣೆದ ಪೂರ ದೈವ ಸಾನ್ನಿಧ್ಯನಲ್ಲ ಅಂಜನೆ ಪ್ರತಿಯೊಂಜಿ ವ್ಯಕ್ತಿ ಸಾಮಾನ್ಯರೆಲ್ಲ ದುಮುದಿಯೊಂದು ಮುರಣಿದ ದಿನ ಕೊಡಿಯೇರದು ಇನ್ನಿತ ಮೂಜನೇ ದಿನತ ನಮ್ಮ ಆಯನ ಜಾತ್ರೆ ಸಂದರ್ಭಡು ಈ ಒಂಜಿ ಪೊರ್ಲುಕಟ್ಟದ ದೇವಸ್ಥಾನದ ಅಲಂಕಾರ ಪೊರ್ಲುಕಟ್ಟಡು ಎದುರುಂತು ಕುಲ್ಲುದನ ಭಕ್ತ ಜನಾದಿಲು ಪೂರೆಲ್ಲ ಸಂಭ್ರಮಡು ಈ ಒಂಜಿ ಜಾತ್ರೆಗೆ ಒಂಜಿ ಕಲೆ ಜಿಂಜ ಆದ್ರೆ ನಿಕ್ಲು ಸೇದನೆ ಪೂರ ತೂನಾಗನೆ ಬಂಜಿ ಜಿಂಜುಡು. ಸಾಮಾನ್ಯ ದೇವಸ್ಥಾನ ಎಂಕ್ಲೆಗೆ ಒಂಜಿ ಶಕ್ತಿ ಕೇಂದ್ರ ಅಂತ ನಮ್ಮ ಪನ್ಪ ಐಟಿ ಶಕ್ತಿ ಜಿಂಜುಂಡಿಗೆ ಕೇವಲ ಅರ್ಚಕಿರ್ನ ಶಕ್ತಿ ಮಾತ್ರ ಆತು ಕಲೆ ಮಾತ್ರ ಆತು ತಂತ್ರಧಾರ ಮಂತನಂಚಿನ ಕೆಲಸ ಮಾತ್ರ ಆತು ನಿಕ್ಲಂಚಿನ ಏತೋ ಶಕ್ತಿಲಿ ಒಟ್ಟಿಗೆ ಸೇರಿನಾಗ ಮಾತ್ರ ದೇವಸ್ಥಾನಗೂ ಒಂಜಿ ಪೂರ್ಣ ಕಲೆ ಆಪುನು. ಒರಂಬ ಮಾಗಣೆದ ಸೋಮನಾಥ ದೇವೇರಿಂದ ಒಂಜಿ ಖ್ಯಾತಿ ಉಂಡು. ದುಂಬು ನೇಕ್ ಜೈನ ಆಡಳಿತ ಇತ್ತಂಡು. ಆ ಆಡಳಿತ ಸಂದರ್ಭದ ಆ ಶಿಲ್ಪ ವಿಶೇಷ ಈ ದೇವಸ್ಥಾನದ ಗರ್ಭಗುಡಿ ಪರದ ಗರ್ಭಗುಡಿಲ ಇತ್ತ ಎಂಕ್ಲೆಗೆ ತೋಜಿನಂಚಿನ ಗಣಪತಿದ ಗರ್ಭಗುಡಿಲ ತೂನಾಗ ಎಂಕ್ಲೆಗೆ ಒಂಜಿ ಬಾರಿ ಪುರ್ಲುಕಟ್ಟದ ಆ ಶಿಲ್ಪಶೈಲಿನ ನಮ್ಮ ತೋಲಿ 2019 ನಮ್ಮ ರೈಕುಲ್ ಪನ್ಲಕನೆ ಈ ದೇವಸ್ಥಾನದ ಬಾಕಿದ ಆನಿ ಒರಿದಿನ ಅಂದರೆ 2004 ಒರಿದನಂಚಿನ ಬಾಕಿ ಕೆಲಸವನ್ನು ಮುಂದುವರಿಸಾಡು ಪಂಡದ ಒಂಜಿ ಸಂಕಲ್ಪಡು ನಮ್ಮ ಒಂಜೊಂಜಿ ವಿಷಯನು ನಮ್ಮ ದೆತ್ತದು ಆಯ್ತು ಪರಿಶೋಧನೆ ಮನ್ಪನಾಗ ಗಣಪತಿ ಆ ಗುಡಿ ಒಂಜಿ ಚೂರು ಉತ್ತರ ಭಾಗಗೂ ಚಾರೆ ಇತ್ತಂಡು ಐನ ಯಥಾಶಕ್ತಿ ಅವೇ ರೀತಿಡು ಐನ ಹೊರ ಪೂರ ದೆತ್ತದು ಪಿರ ಅವೇ ಶೈಲಿಡು ಐನು ಕುಲ್ಲಾನಾಗ ಅವು ಆಪುಂಡ ಇಜ್ಜ ಅಂತ ಪನ್ಪಡ ಒಂಜಿ ಸಂಕೋಚ ಇತ್ತಂಡು ಅಂಡ್ ಆನಿದ ಆ ಶಿಲ್ಪಿ ಆರ್ನ ಚಕ್ಕಿತಡು ಆ ದೇವಸ್ಥಾನ ಗಣಪತಿ ಗರ್ಭಗುಡಿನ ಅವೇ ಪೊರ್ಲುಡು ಯಥಾಶಕ್ತಿ ಐನು ಪುನರ್ನಿರ್ಮಾಣ ಸ್ಥಾಪನೆ ಮಂತೇರು ಐಡ್ದು ಬಕ್ಕದ ಆ ಪೂರ ಕೆಲಸನು ಪೂರ ಆ ಒಂಜಿ ಎಂಚ ಆತನದ ಗೊತ್ತು ಜನಾರ್ದನ ಹೊಳ್ಳೆರ ರವೀಂದ್ರನಾಥ ರೈಕುಲು ಪೂರ ಮಸ್ತ್ ಅಕಲ ಒಂಜಿ ದೀರ್ಘ ಆಲೋಚನೆ ಇತ್ತಂಡು ಯಾಕೊಂಜಿ ಮಲ್ಲ ಒಂಜಿ
ಕೀರ್ತಿ ಮನ್ಪಡು ಸೋಮನಾಥ ದೇವಸ್ಥಾನ ಅಂತ ಜಾತ್ರೆಯಿಂದ ಪಂಡ ಅವು ಲೋಕವಿಖ್ಯಾತ ಆವಡು ಪನ್ಪಣ ಒಂಜಿ ಸಂಕಲ್ಪ ಇತ್ತು. ಅವು ದಾನೆ ಗೊತ್ತಿಜ್ಜೆ ಕೊರೋನಾ ಸಂದರ್ಭಡು ಅವು ದೇವಸ್ಥಾನ ನಮ್ಮ ಲೋಕವಿಖ್ಯಾತ ಆಂಡ ಎಡ್ಡೆಗೆ ಆಲ ಅಂದು ಗೊತ್ತಿಜ್ಜಿ ಆನೆ ಅಂಕ್ಲೆಗೆ ರವೀಂದ್ರನಾಥ್ ರೈಕಲು ಅಂಚನೆ ಪೂರೈರು ಸೇರಿ ಒಂಜಿ ಮಲ್ಲ ಬ್ರಹ್ಮರಥದ ಒಂಜಿ ಸಮರ್ಪಣೆ ಇತ್ತು. ನಿಕ್ಲೆ ನೆನಪುಪ್ಪು ಆ ಮಧ್ಯಾಹ್ನದ ಪೊರ್ತು ಬ್ರಹ್ಮರ ರಥಕ್ಕೆ ಏರಿದೇರು ಬಯ್ಯದ ಒಂಜಿ ಬ್ರಹ್ಮರಥ ಐನು ವೈಪರ್ಯತ್ತು ಇಡೀ ಜನಸಾಗರ ಬತ್ತದ ಸೇರಿದಿತ್ತಂಡು ಕೊರೋನಾ ಸಂದರ್ಭಡು ಎಂಗ್ಲೆಗೆ ಅವಳು ಪೂರ ಐಕ್ ಪೂರ ಮನ್ಪರೆಲ್ಲ ಜನ ಸೇರಿರಲ್ಲ ಬಾರಿ ನಿಬಂಧನೆಲ್ಲ ಇತ್ತಂಡು ಆಂಡಲ ಐನ ಈ ದಿ ಶಕ್ತಿಡ ಸೋಮನಾಥ ದೇವರಿಗೆ ಅವು ಆವಡೆಯನ್ನು ಪಂಡಿ ನೀಡ್ದಾದ್ರ ಆನೆ ಆ ಬಾರಿ ಪೊರ್ಲುದ ರಥೋತ್ಸವ ಆಂಡು ಆ ರಥೋತ್ಸವ ಇಡೀ ಲೋಕಗೆ ಪ್ರಚಾರ ಆಂಡು ಎಂಚ ಅಂದ ಪಂಡ ಕೊರೋನಾ ಸಂದರ್ಭಡು 1,00,000 ಜನ 1,000 ಜನ ಸೇರಿದು ಒಟ್ಟಿಗೆ ಸೇರಿದು ರಥನ ಒಯ್ತೇರಿಗೆ ಒಂದು ಇಡೀ BBC ಬರ್ತದೆ ಅಂಚ ಅಕಲ್ನ ಉದ್ದೇಶದ ಅನೆತ್ತನ ಬಂಡ ಇಡೀ ಸೋಮನಾಥ ದೇವರನ್ನು ವಿಶ್ವವಿಖ್ಯಾತಿ ಪನ್ಪುಣ ಹಂಚಿನ ಒಂದು ಉದ್ದೇಶನು ಅವು ಕಾಕತಾಳೀಯವಾದ ಅವು ಇಡೀ ಲೋಕವಿಖ್ಯಾತಿ ಆಂಡು ಅವು ಇಡೀ ನಮ್ಮ ನ್ಯಾಷನಲ್ ಚಾನಲ್ಡ ಬತ್ತಂಡು ಇಂಟರ್ನ್ಯಾಷನಲ್ ಚಾನಲ್ಡ ಬತ್ತಂಡು ಐದು ಬಕ್ಕದ ಸಿಚುವೇಶನ್ ಎಂಚಿನ ಪಂಡ ಕೇಸ್ ಆಂಡು ಐನ ಬೆಂಗಳೂರು ಪೋಯರು ಐನ ಪೂರ ಜಡ್ಜಿನ ಎದುರುಡು ಸರೆಂಡರ್ ಆಯರು ಐಕ್ ಮಲ್ಲ ಒಂಜಿ ಪೆನಾಲ್ಟಿ ಪಡೆದಿತ್ತೇರು ಐನು ಪೂರ ಜಡ್ಜ್ ತೂದು ಐಕೊಂದು ಎಲ್ಲೆ ಮಟ್ಟದ ಐನು ರವೀಂದ್ರನಾಥ್ ರೈಕುಲು ಐನು ಎದುರು ಉಂತಾದ ಎಲ್ಲೆ ಮಟ್ಟದ ಒಂಜಿ ಪೆನಾಲ್ಟಿ ಕೊರದು ಐನ ಆ ಕೇಸನ್ನು ಪೂರ ಮುಗಿತೇರು ಅಲ್ಪಡ್ದು ಬಕ್ಕಲ ಆರ್ನ ಆಸೆ ಮುಗಿದಿಜಿ ನಲ್ಲ ಆವಡು ಆರು ಪಣೊಂದು ಬತ್ತೇರು ಮೂಲು ಯಾಪಲ ರೆಡ್ ಒಂಜಿ ವರ್ಷ ಕಡೆ ವರ್ಷ ಎಂಕ್ಲೆಗೆ ಮೂಲು ಕೋಟಿ ಪಂಚಾಕ್ಷರಿ ಜಪ ಇತ್ತನು ಆ ಸಂದರ್ಭಡು ಮೂಲು ಒಂಜಿ ಪೆಂಡಲ್ ಪಾಡಿತ್ತನು ಈತೆಗೆ ಐಕಂಜಿ ಸರಣ 2 ಲಕ್ಷದ ಮುಟ್ಟ ಖರ್ಚಾಂಡು ಇಂಚಿನ ಒಂಜಿ ಆ ಒಂಜಿ ಸುತ್ತಂಬಲಗು ಅಂಡ ಮಲ್ಲ ರಾಜಾಂಗಣಗು ಆ ಒಂಜಿ ಚಪ್ಪರ ಪಾಡನಿ ಅಪಗಪಗ ಚಪ್ಪರ ಪಾಡನಿ ಪಂಡ ಅವು ಮಲ್ಲ ಒಂಜಿ ಖರ್ಚದ ವಿಚಾರ ಅಂಚದೊಪ್ಪನಾಗ ಇಂದೊಂಜಿ ಶೋಕದ ಒಂಜಿ ಚಪ್ಪರ ಏಕ ಅಗತ್ಯ ಇತ್ತಂಡು ಸೋಮನಾಥ ದೇವರನ ಒಂಜಿ ಕೀರ್ತಿಗೆ ಈ ದೇವಸ್ಥಾನದ ಆ ಮಹಿಮೆಗೆ ಅದು ಮಹತ್ವಗೂ ಸರಿಯಾದ ಶೋಕದ ಒಂಜಿ ಚಪ್ಪರನ್ನು ಸದಾಶಿವ ಶೆಟ್ರಲ್ಲ ಅಂಚೆ ಬಾಕಿದ ಪೂರ ಏನೇರೆಲ್ಲ ಪರ್ಟಿಕ್ಯುಲರ್ ಪುದರ್ ಪನ್ನೀರ ಪೋಪುಜಿ ಅಕ್ಲ ಪೂರ ಸಹಕಾರ ಆಂಡು ನಮ್ಮ ಪೂರ ಕೇಂದ್ರದ ಹನಿ ಹನಿ ಕೂಡಿದರೆ ಹಳ್ಳ ಆಂಡ ನದಿ ಸೇರಿದರೆ ಸಮುದ್ರ ಅಂಜ ಮಲ್ಲ ನದಿ ಪಮ್ಮ ಮಾಡೋಡು ಮಲ್ಲ ನದಿ ಆವಡುಂದಾಂಡ ಪೂರ ಹನಿಯಲ್ಲಿ ನಾವು ಐನು ಮಲ್ಲ ನಿಲ್ಲ ಒಟ್ಟಿಗೆ ಸೇರೋಡು ಅಂಚ ಆ ನದಿಲು ಪೂರ ಸೇರಿದು ಆ ಸಮುದ್ರಗೂ ಅಕ್ಲನ ಆ ದಾರಿಯನ್ನು ಮಂತಿನಾಗ ಆ ಸಮುದ್ರ ಸಂತೋಷಡು ಆಯ್ತಾ ಅಲೆನು ಎಂಗ್ಲೆ ತೋಜಿಪಾದ ಕೋರ್ಪುಂಡಿಗೆ ಅಂಚನೆ ಈ ಒಂದು ಸಂದರ್ಭಡು ರವೀಂದ್ರನಾಥ್ ರೈಕುಲು ಆಯ್ತು ಒಂದು ಚರಿತ್ರೆಗೆ ಒಂಚೂರು ಪಿರಪೋತೇರು ನಮ್ಮ ಅರುಣ್ ಭಟ್ರು ಉಳ್ಳೇರು ಅರೊಟ್ಟಿಗೆ ಏನಂತ ಪಾತ್ರ ಎಂಗ ಸಂದರ್ಭ ತೆಕ್ಕೊಂಡು ಆರನ ಅಜ್ಜರು ಸುಬ್ರಹ್ಮಣ್ಯ ಭಟ್ರು ಮುಲ್ತ ಆಡಳಿತ ಮುಕ್ತೇಶ್ವರಾಗಿತ್ತೇರು 1977 ಮುಟ ಆಯ್ತೊಟ್ಟಿಗೆ ಗಟ್ಟಿ ಸಮಾಜದಲ್ಲ ಕೊಡುಗೆ ಇತ್ತಂಡು ಆ ಒಂಜಿ ಸಂದರ್ಭಡು ಆರ್ಥಿಕ ಮುಗ್ಗಟ್ಟು ನೇನು ಸರಿಯಾದ ದುಂಬು ಕೊನವುಡುಂದಾಂಡ ಆಯ್ತಾ ಮಸ್ತ್ ಕಷ್ಟನು ಪೂರ ಮನವರಿಕೆ ಆದ ಅವರು ವಾಪಸ್ ಆಯ್ತಾ ಆನುವಂಶಿಕತ ಅಥವಾ ಮುಕ್ತೇಶ್ವರ ಸ್ಥಾನನು ಅಕ್ಲು ಬುಡ್ದು ಗೊರಿಯರು ಆಯ್ತು ಬಕ್ಕದ ಹಂತದ ಬೆಳವಣಿಗೆ ದಾನೆ ಎಂದು ಬಂಡ ಸುಮಾರು 1989 ಆಸುಪಾಸುಡು ದೇವಸ್ಥಾನ ನಮ್ಮ ಎಂಡೋಮೆಂಟ್ ಆಂಡ್ ಆಯ್ತು ಪಕ್ಕ ಐಕೊಂಜಿ ಹೆಚ್ಚಿನ ಸಮುದಾಯಲು ಮುತುವರ್ಜಿಡು ದುಂಬುಬತ್ತೇರು ಅಲ್ಪಗನೆ 2093 ಒಂಜಿ ಮಲ್ಲ ನೀಲಿ ನಕ್ಷೆ ತಯಾರಾದಿತ್ತಂಡು ಐನು ಅನುಷ್ಠಾನ ಮನ್ಪರಲ್ಲ ಆ ಪೊರ್ತುಡು ಆತಜಿ ಅಂಡ 2004 ಆನಗ ನೇಕ ಸುಮಾರದ ಒಂಜಿ ಪೌಳಿ ಅಂಚನೆ ಗರ್ಭಗುಡಿ ಮಾತ್ರ ಅದು ಒಂಜಿ ಪುನಃ ಪ್ರತಿಷ್ಠೆ ಎಲ್ಲ ಅಷ್ಟಬಂಧ ಬ್ರಹ್ಮಕಲಶ ಎಲ್ಲ ಆಂಡು ಆಯ್ತು ಪಕ್ಕ ಬ್ರಹ್ಮಕಲಶ ಆಯ್ನಿ 2021 ಅಂಚ ನೇನು ಪೂರ ಮನ್ಪರೆ ಐಕೊಂಜಿ ಶಕ್ತಿ ಬೋರ್ಡು ದಯ ಬಂಡ ಎದುರುಂತದ ಒಂಜಿ ಕ್ಯಾಪ್ಟನ್ ಬೋರ್ಡ್ ಯಾಕಡೆ ಪಣ್ಲಕನ್ ಬಂಡ ಆತು ಸುಲಭ ಇಜ್ಜಿ ಪೂರಾ ಜನಕ್ಲೇನು ಬೇತ ಗುಣ ಧರ್ಮಡು ಗುಣ ಕರ್ಮಡು ವ್ಯತ್ಯಾಸ ಇತ್ತನಕ್ಲು ಎಂಗ್ಲು ಪೂರ
ಅಕ್ಲನ್ನು ಪೂರ ಒಟ್ಟು ಸೇರಿಸಾವನಿಂದ ಪಂಡ ಅದು ಸುಲಭದ ಬೆಲೆ ಆಯ್ತು. ಇನ್ನಿತ ದಿನ ಪೂರ ಎಲ್ಲ ಒಟ್ಟು ಸೇರಿಸಾದು ಈ ಒಂದು ವೇದಿಕೆಡು ನಮ್ಮ ಮಂತನಂಚಿನ ಆ ಕೆಲಸನು ಅಕ್ಲೆಗೆ ಅನುಮೋದನೆ ಕೊರ್ದು ಬೇತೆ ಬೇತೆ ಜನಕ್ಲೆಡ್ದು ಈ ಒಂದು ದೇವಸ್ಥಾನಗೂ ಸಹಾಯ ಆತಂಡು ಆ ಸಹಾಯನು ಅಕ್ಲೆಗೆ ಎಂಕಲ ಒಂದು ಧನ್ಯವಾದ ಕೊರ್ಪುನ ಒಂದು ನಮ್ಮ ಕರ್ತವ್ಯ ಅಯ್ಯನ್ನು ಪೂರ್ಣ ನೆರವೇರಿಸಾದು ಆ ಸೋಮನಾಥ ದೇವರನ್ನ ಸಂಪೂರ್ಣ ಆಶೀರ್ವಾದ ಪ್ರತಿಯೊರೆಗಳ ಬೋಡು ಆ ಅನುಮೋದನೆ ದೆತ್ತನಕ್ಲೆಗಲ ಕೊರ್ನಕ್ಲೆಗಲ ಅಕ್ಲೆಗೋಡು ಪ್ರತ್ಯಕ್ಷವಾದ ಪರೋಕ್ಷವಾದ ಈ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆಡು ಪಾಲ್ಬಂದಿನ ಪೂರರೆಗ್ಲ ಆ ಸೋಮನಾಥನ ದೇವರ ಅನುಗ್ರಹ ಮನ್ಪಡು ಅಕ್ಲಂಕ್ಲ ಜೀವನೋಡು ಬರ್ಪಣಂಚಿನ ಕಷ್ಟಲ್ಲ ಸುಖಲ್ಲ ಸಮಚಿತ್ತವಾದ ಎದುರುಸಾಂಚಿನ ಶಕ್ತಿನ ಆ ಸೋಮನಾಥ ದೇವರ್ಲ ಪರಿವಾರ ದೇವರ್ಲ ಒದಗಾದ ಕೊರಡನ್ನು ಪ್ರನೊಂದು ಎನ್ನ ಪಾತೆರು ಅಂತಾವೆ. ನಮಸ್ಕಾರ. ಅನುಗ್ರಹದ ಸಂದೇಶ ಕೊರ್ನಚಿನ ನಮ್ಮ ಕ್ಷೇತ್ರದ ನೀಲೇಶ್ವರ ಉಚಿಲತಾಯ ಬ್ರಹ್ಮಶ್ರೀ ಪದ್ಮನಾಭ ತಂತ್ರಿವರ್ಯರಿಗೂ ಧನ್ಯವಾದ ಅರ್ಪಣೆ ಮಂತಂದುಲ್ಲ. ಇತ್ತೆ ವಿಶೇಷವಾದ ನಮ್ಮ ಸನ್ಮಾನ ಸಮಾರಂಭ ಈ ವೇದಿಕೆಡು ನಡಪೇರುಂಡು. ನಮ್ಮ ದೇವಸ್ಥಾನದ ಪಿರೋದ ಬಾಗಡು ಹಬ್ಬಕ್ಕ ಅಂಗಣಾಪಂದು ಪುದರ್ದಿದ್ದು ಅಡೆಗೆ ಮೇಲ್ಚಾವಣಿಗೆ ಸಂಪೂರ್ಣ ಸಹಕಾರ ಕೊರ್ನಾರು ಶ್ರೀಯುತ ಕನ್ಯಾನ ಸದಾಶಿವ ಶೆಟ್ರು ದಯಮಂತದ ಸನ್ಮಾನದ ಪೀಠನ ಅಲಂಕಾರ ಮನ್ಪಡು ಪಂದು ವಿನಂತಿ ಮಂತಂದುಲ್ಲೆ. ಕನ್ಯಾನ ಸದಾಶಿವ ಶೆಟ್ಟರ ಬಗ್ಗೆ ಪಂಡ್ರೆ ಪಂಡ ಅರ್ನ ಪರಿಚಯ ಗುರ್ತ ಮಾತೆರಗಳ ಉಪ್ಪುನನೆ ಒಂಜಿ ಸಾಮಾಜಿಕ ಕ್ಷೇತ್ರ ಆವಡು ಧಾರ್ಮಿಕ ಕ್ಷೇತ್ರ ಆವಡು ಮಾತ ಕ್ಷೇತ್ರಡ್ಲ ತನ್ನನ್ನು ತಾನು ತೊಡಗಿಸಾದು ಆ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಕೊರ್ಪಿನಾರು. ಇನ್ನಿತ ದಿನ ನಮ್ಮ ಶ್ರೀ ಸೋಮನಾಥ ದೇವಸ್ಥಾನದ ಮೇಲ್ಚಾವಣಿಗೆ ಮಸ್ತ್ ಸಹಕಾರ ಕೊಡ್ತೀರು. ಮೇರೆಗೆ ಶ್ರೀ ಸೋಮನಾಥ ದೇವಸ್ಥಾನದ ಪರವಾದ ಆಡಳಿತ ಮಂಡಳಿ ಭಕ್ತ ಮಂಡಳಿ ಪೂರ್ಯರ್ನ ಪರವಾದ ಈ ಸಂದರ್ಭಡು ಸನ್ಮಾನ ಮನ್ಪಡು ಬಂದು ಕ್ಷೇತ್ರದ ತಂತ್ರಿವರ್ಯರೈನ ಪೂಜ್ಯ ಪದ್ಮನಾಭ ತಂತ್ರಿವರ್ಯರಡ ವಿನಂತಿ ಮತ್ತೊಂದುಲ್ಲ. ವಂದನೆಲು ಶ್ರೀಯುತ ಕನ್ಯಾನ ಸದಾಶಿವ ಶೆಟ್ರಿಗೆ, ಶ್ರೀಯುತ ಮಾಗಣತ್ತಡಿ ಜಗನ್ನಾಥ ಶೆಟ್ರು ಸನ್ಮಾನದ ಪೀಠನ ಅಲಂಕಾರ ಮನ್ಪಡು ಬಂದು ವಿನಂತಿ ಮಂತೊಂದುಲ್ಲೆ. ಕ್ಷೇತ್ರದ ಮೇಲ್ಚಾವಣಿ ಕೊಡುಗೆ ಕಡಂಬಾರು ದಿವಂಗತ ಶ್ರೀ ಉಗ್ಗ ನಾಯ್ಗರು ಬೊಕ್ಕ ಮಗಣತಾಡಿ ದಿವಂಗತ ಶ್ರೀ ಕೃಷ್ಣ ಕಿಟ್ಟು ಮೇಲಂಟ ಮೇಲ್ಡರು ಕ್ಷೇತ್ರದ ಮಾಜಿ ಮುಕ್ತೇಸರರು ಅಂಬೇರ್ನ ಸ್ಮರಣಾರ್ಥ ಮಾಗಣತ್ತಡಿ ಶಾಂತ್ಯಗಡದ ಗುತ್ತು ಕುಟುಂಬಸ್ಥರು ಸೇರಿದು ಸಹಕಾರ ಕೊಡ್ತಾರೆ. ಬೇರೆ ಪರವಾದ ಮಕ್ಕಳಿನ ಪರವಾದ ಶ್ರೀಯುತ ಮಾಗಣತ್ತಡಿ ಜಗನ್ನಾಥ ಶೆಟ್ರು ಈ ಕ್ಷೇತ್ರದ ವೇದಿಕೆಡು ಸನ್ಮಾನನ ಸ್ವೀಕಾರ ಮತ್ತೊಂದುಲ್ಲೇರು. ಮೇರೆಗೆ ಪೂಜ್ಯ ತಂತ್ರಿವರ್ಯರು ಶಾಲು ಪಾಡ್ದು ಸನ್ಮಾನ ಮನ್ಪಡು ಬಂದು ವಿನಂತಿ ಮತ್ತೊಂದುಲ್ಲ. ಶ್ರೀಯುತ ಮಾಗಣತ್ತಡಿ ಜಗನ್ನಾಥ ಶೆಟ್ರಿಗೆ ಅಂಜನೆ ಇತ್ತ ವೇದಿಕೆದ ಮಿತ್ತಡು ಶ್ರೀಮತಿ ವಿಜಯಲಕ್ಷ್ಮಿ ಕೆ ಉಚ್ಚಿಲ ಅಂಬೇರು ದೇಮಂತದ ಹೊರಡು ಬಂದು ವಿನಂತಿ ಮಂತೊಂದುಲ್ಲ. ನಮ್ಮ ಕಾರ್ಯನಿರ್ವಹಣೆ ಅಧಿಕಾರಿ ಅನಿಚಿನ ಶ್ರೀಮತಿ ಬೇಬಿ ಎಂಬೇರು ಬತ್ತದು ಅವರಿಗೆ ಸನ್ಮಾನ ಮನ್ಪಡು ಬಂದು ವಿನಂತಿ ಮಂತೊಂದುಲ್ಲ. ದಿವಂಗತ ಶ್ರೀ ಕೋಟ್ಯಪ್ಪ ಕೆ ಉಚ್ಚಿಲ ಹೊಳೆಬದಿ ಮನೆ ಬೊಕ್ಕ ದಿವಂಗತ ಶ್ರೀಮತಿ ಭವಾನಿ ಎಸ್ ಶೆಟ್ಟಿ ಕಂಪು ಮನೆ ಇವರ ಸ್ಮರಣಾರ್ಥ ಶ್ರೀಮತಿ ವಿಜಯಲಕ್ಷ್ಮಿ ಕೆ ಉಚ್ಚಿಲ, ಶ್ರೀಮತಿ ಮೀರಾ ಮೋಹನ್ ಶೆಟ್ಟಿ ಮತ್ತು ಶ್ರೀ ಮೋಹನ್ ಶೆಟ್ಟಿ ಕುಟುಂಬಸ್ಥರು ಪರವಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಕೆ ಉಚ್ಚಿಲ ಇವರು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ವಂದನೆಗಳು ಶ್ರೀಮತಿ ವಿಜಯಲಕ್ಷ್ಮಿ
ಇವರಿಗೆ ಶ್ರೀಯುತ ಕಿರಣ್ ಸುಲಾಯ ಸಾಂತ್ಯಗಡದ ಗುತ್ತು ಇವರು ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪೂಜ್ಯ ತಂತ್ರಿವರ್ಯರು ಶಾಲು ಓದಿಸಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ದಿವಂಗತ ಶ್ರೀಮತಿ ವನಜಾಕ್ಷಿ ಬಾಲಕೃಷ್ಣ ರೈ ಮತ್ತು ದಿವಂಗತ ಶ್ರೀಮತಿ ರತಿ ಸಚೀಂದ್ರ ಸುಲಾಯ ಪಟ್ಟೋರಿ ಕೆಳಗಿನ ಮನೆ ಇವರ ಸ್ಮರಣಾರ್ಥ ಮಾಗಣತಡಿ ಸಾಂತ್ಯಗಡದ ಗುತ್ತು ಕುಟುಂಬಸ್ಥರ ಪರವಾಗಿ ಶ್ರೀಯುತ ಕಿರಣ್ ಸುಲಾಯ ಸಾಂತ್ಯಗಡದ ಗುತ್ತು ಇವರು ಸನ್ಮಾನ ಸ್ವೀಕರಿಸ್ತಾ ಇದ್ದಾರೆ. ಇವರಿಗೆ ಕ್ಷೇತ್ರದ ವತಿಯಿಂದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಂದನೆಗಳು ಶ್ರೀಯುತ ಕಿರಣ್ ಸುಲಾಯ ಇವರಿಗೆ. ಶ್ರೀಯುತ US ಅರುಣ್ ಭಟ್ ಇವರು ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕ್ಷೇತ್ರದ ಮಾಜಿ ಆಡಳಿತ ಮುಕ್ತೇಸರಾಗಿದ್ದಂತಹ ದಿವಂಗತ ಶ್ರೀಯುತ UCS ಭಟ್ ಶ್ರೀಯುತ UC ಸುಬ್ರಹ್ಮಣ್ಯ ಭಟ್ ಇವರ ಸ್ಮರಣಾರ್ಥ ಇವರ ಪೌತ್ರರಾದಂತಹ ಶ್ರೀಯುತ UC ಅರುಣ್ ಭಟ್ ಮತ್ತು ಕುಟುಂಬಸ್ಥರ ಪರವಾಗಿ ಶ್ರೀಯುತ ಅರುಣ್ ಭಟ್ ಇವರು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಕ್ಷೇತ್ರದ ಪತಿಯಿಂದ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಶ್ರೀಯುತ ಅರುಣ್ ಭಟ್ ಇವರಿಗೆ. ಶ್ರೀಯುತ CA ಸುಧೀರ್ ಶೆಟ್ಟಿ ಮುಂಬೈ ಇವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅರ್ಜುನ ಯಜ್ಞ ಶಾಲೆಯ ದಾನಿಗಳು ಶ್ರೀಯುತ CA ಸುಧೀರ್ ಶೆಟ್ಟಿ ಮುಂಬೈ ನಮ್ಮ ಕ್ಷೇತ್ರದವರಿಗೆಲ್ಲರಿಗೂ ಚಿರಪರಿಚಿತರು. ಕ್ಷೇತ್ರದ ಎಲ್ಲರಿಗೂ ಚಿರಪರಿಚಿತರು. ಕ್ಷೇತ್ರದ ಯಾವ ಮೂಲೆಯಲ್ಲೂ ಹೋದರೂ ಕೂಡ ಅವರದೊಂದು ಹೆಸರು ಕಾಣ್ತದೆ. ಬಹಳ ಹೆಚ್ಚಿನ ಸಹಕಾರ ನೀಡ್ತಾ ಬಂದಿರುವಂತಹ ಶ್ರೀಯುತ CA ಸುಧೀರ್ ಶೆಟ್ಟಿ ಮುಂಬೈ ಇವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಯುತ ಶ್ರೀಧರ್ ಭಂಡಾರಿ ಮುಂಬೈ ಇವರು ದಯವಿಟ್ಟು ಶ್ರೀಯುತ ಶ್ರೀಧರ್ ಭಂಡಾರಿ ಮುಂಬೈ ಇವರು ಸನ್ಮಾನದ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಶ್ರೀಧರ್ ಭಂಡಾರಿ ಮುಂಬೈ ಅವರು ಕೂಡ ನಮ್ಮೆಲ್ಲರಿಗೂ ಚಿರಪರಿಚಿತರು. ನಮ್ಮ ಕ್ಷೇತ್ರದ ಜಲಕದ ಕಟ್ಟೆಯ ಬಳಿ ಪ್ರತಿ ವರ್ಷ ಕೂಡ ಸಹಕಾರ ನೀಡಿಕೊಂಡು ಬರ್ತಾ ಇರ್ತಾರೆ. ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕ್ಷೇತ್ರದ ವತಿಯಿಂದ ಗೌರವ ಅರ್ಪಣೆ ನಡೀತಾ ಇದೆ. ಶ್ರೀಯುತ ಶ್ರೀಧರ್ ಭಂಡಾರಿ ಮುಂಬೈ ಇವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಯುತ ಜನಾರ್ದನ ಹೊಳ್ಳ ಸೋಮೇಶ್ವರ ಇವರು ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಒಂದು ಕ್ಷೇತ್ರದ ಎದುರಿನ ಗೋಪುರ ಒಂದು ಬಹಳ ಸುಂದರವಾಗಿ ಮೂಡಬೇಕು ಅಂತಿದ್ರೆ ಅದಕ್ಕೆ ಪ್ರಧಾನ ಕಾರಣಕರ್ತರು ಶ್ರೀಯುತ ಜನಾರ್ದನ ಹೊಳ್ರು. ಆ ಕೊರೋನಾ ಸಮಯದಲ್ಲಿ ಒಂದಷ್ಟು ಆಚೀಚೆ ಕಷ್ಟ ಬಂದಾಗ ಕೂಡ ನಾವು ಅವರನ್ನು ಪ್ರೋತ್ಸಾಹಿಸಿ ಅವರನ್ನು ಮೇಲಿಟ್ಟು ಹೇಗೆ ಆದರೂ ಹೊಳ್ರೆ ಮಾಡಲೇಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಹೇಳ್ದಿತ್ತು, ನಾನು ಕೃಷ್ಣನ ಹಾಗೆ ನೀನು ಬಾಣ ಬಿಡು ಅಂತ ಹೇಳುದು, ಅವರು ಬಾಣ ಬಿಡ್ತಾರೆ ಅಂತ. ಹಾಗೆ ಅರ್ಜುನ ಮತ್ತು ಕೃಷ್ಣನ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಬ್ರಹ್ಮಕಲಶೋತ್ಸವವನ್ನು ಬಹಳ ಸುಂದರವಾಗಿ ನೆರವೇರಿಸಿದವರು. ಇವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕ ಅಭಿನಂದನೆಗಳು ಅರ್ಪಿಸುತ್ತಾ ಸೋಮನಾಥ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ವಂದನೆಗಳು ಶ್ರೀಯುತ ಜನಾರ್ದನ ಹೊಳ್ಳ ಇವರಿಗೆ. ಶ್ರೀಯುತ ಜನಾರ್ದನ ಗಟ್ಟಿ ಕನ್ನಿಮನೆ ಇವರು ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಗಟ್ಟಿ ಸಮಾಜದ ಅಧ್ಯಕ್ಷರು ಕ್ಷೇತ್ರದ ಒಂದು ಯಾವುದೇ ಕೆಲಸ ಇರಲಿ ಅಲ್ಲಿ ಎದುರಲ್ಲಿ ನಿಂತು ಕ್ಷೇತ್ರವನ್ನು ಒಂದು ಕಾರ್ಯಕ್ರಮವನ್ನು ಮುನ್ನಡೆಸುವಂತಹ ಜವಾಬ್ದಾರಿಯೊಂದಿಗೆ ಕೆಲಸ ನಿರ್ವಹಿಸಿರುವಂತಹ ಸಮಾಜದ ಮುಖ್ಯಸ್ಥರಾದಂತಹ ಶ್ರೀಯುತ ಜನಾರ್ದನ ಗಟ್ಟಿ ಕನ್ನಿಮನೆ ಅವರು ದೇವಸ್ಥಾನದ ಯಾವುದೇ ಕೆಲಸ ಇರಲಿ ಅದರಲ್ಲಿ ತಮ್ಮ ಒಂದು ಪಾಲನ್ನು ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಹಕಾರ ನೀಡುವಂತಹ ಗಟ್ಟಿ ಸಮಾಜದ ಅಧ್ಯಕ್ಷರಿಗೆ ಶ್ರೀಯುತ ಜನಾರ್ದನ ಗಟ್ಟಿ ಕನ್ನಿಮನೆ ಇವರಿಗೆ ಕ್ಷೇತ್ರದ ಪರವಾಗಿ ಅಭಿನಂದನೆ ನಡೀತಾ ಇದೆ. ಶ್ರೀ ಸೋಮನಾಥ ದೇವರ ಅನುಗ್ರಹ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀಮತಿ ದೇವಕಿ ಆರ್ ಉಳ್ಳಾಲ್ ಇವರಿದ್ದಾರೆ, ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ ಬೇಬಿ ಇವರು ಕಾರ್ಯನಿರ್ವಹಣಾಧಿಕಾರಿಯವರು, ಇವರು ಸನ್ಮಾನಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕ್ಷೇತ್ರದ ಹಿಂದೆ ಒಂದು ಗಾಳಿಗೋಪುರ ಒಂದು ಬಹಳ ಸುಂದರವಾಗಿ ನೆರವೇರಿಸಿ ಕೊಟ್ಟಿದ್ದಾರೆ. ಒಂದು ಬಿಲ್ಲವ ಸಮಾಜದ ಪ್ರಮುಖರನ್ನು ಸೇರಿಸಿಕೊಂಡು ಮಾತ್ರವಲ್ಲದೆ ಅವರು ಕೂಡ ಕೊಡುಗೈ ದಾನಿಯಾಗಿದ್ದುಕೊಂಡು ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಮಹಿಳಾ ಮಂಡಲಗಳನ್ನು ಮುನ್ನಡೆಸಿಕೊಂಡು
ಕೇವಲ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲು ಉಳ್ಳಾಲ ಸೋಮೇಶ್ವರ ಪರಿಸರದಲ್ಲಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೀಮತಿ ದೇವಕಿ ಆರ್ ಉಳ್ಳಾಲ್ ಇವರಿಗೆ ಕ್ಷೇತ್ರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಸೋಮನಾಥ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ. ಮತ್ತು ನಮ್ಮ ಮುಂದೆ ಶ್ರೀಯುತ ಪದ್ಮನಾಭ ಶೆಟ್ಟಿ ವರ್ಕಾಡಿ ಅವರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದು ಪದ್ಮನಾಭ ಶೆಟ್ಟಿ ವರ್ಕಾಡಿ ಅವರು ವೇದಿಕೆ ಮೇಲೆ ಬರುವಾಗ ನೇರ ನಿಟ್ಟ ನಿರಂತರ ಅಂತ ಹೇಳದಿದ್ರೆ ಅದು ಕಡಿಮೆ ಆಗ್ತದೆ ಅಂತ. ಯಾವುದೇ ಕೆಲಸಗಳಲ್ಲಿಯೂ ನೇರವಾಗಿ ದಿಟ್ಟವಾಗಿ ನಿಂತು ನಮ್ಮ ಬ್ರಹ್ಮಕಲಶೋತ್ಸವದ ಕೋಶಾಧಿಕಾರಿಯಾಗಿದ್ದುಕೊಂಡು ಬಹಳ ಸುಂದರವಾಗಿ ಕಾರ್ಯನಿರ್ವಹಿಸಿದವರು. ಪೂಜ್ಯ ತಂತ್ರಿವರ್ಯರು ಶಾಲೋದಿಸಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕ್ಷೇತ್ರದ ಈ ಮೇಲ್ಛಾವಣಿ ಒಂದು ಸುಂದರವಾಗಿ ನಿರ್ಮಾಣ ಆಗಬೇಕಾದರೆ ಅದಕ್ಕೆ ಒಂದು ಸ್ಥಾನದಲ್ಲಿ ನಿಂತು ಮಾಡಿಸಿದವರು ನಿಮ್ಮರ ಪ್ರೀತಿಯಾದ ಶ್ರೀಯುತ ರಾಮದಾಸ್ ಸೋಮೇಶ್ವರ ಇವರು. ಶ್ರೀಯುತ ರಾಮದಾಸ್ ಸೋಮೇಶ್ವರ ಇವರು ದಯವಿಟ್ಟು ವೇದಿಕೆಯ ಮೇಲೆ ಬಂದು ಗೌರವ ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಮೇಲ್ಛಾವಣಿ ಅಂತ ಮಾತ್ರ ಅಲ್ಲ, ಯಾವುದೇ ಕೆಲಸ ಇರಲಿ ಅಲ್ಲಿ ಒಂದು ದಾಸಣ್ಣ ಒಂದು ಕಾಣಲೇಬೇಕು. ಒಂದು ದೇವಸ್ಥಾನದ ಮೇಲೆ ಬಹಳಷ್ಟು ಪ್ರೀತಿ ಇಟ್ಟುಕೊಂಡು ಪ್ರತಿನಿತ್ಯ ಒಂದು ದೇವಸ್ಥಾನಕ್ಕೆ ಭೇಟಿ ಮಾಡಿಕೊಂಡು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡಿರುವಂಥ ಶ್ರೀಯುತ ರಾಮದಾಸ್ ಸೋಮೇಶ್ವರ್ ಇವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ರಕ್ತೇಶ್ವರಿ ಕ್ಷೇತ್ರದ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ರಾಮದಾಸ್ ಸೋಮೇಶ್ವರ್ ಅವರು ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ತನ್ನ ಸೇವೆಯನ್ನಾಗಿ ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಕೂಡ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರ ಸೇವೆ ಮಾಡುವಂತಹ ಆಯುರಾರೋಗ್ಯ ಭಾಗ್ಯವನ್ನು ದೇವರು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಯಾಗಶಾಲೆ ಮತ್ತು ಕಚೇರಿಯನ್ನು ನಿರ್ಮಿಸಿಕೊಟ್ಟಂತಹ ಶ್ರೀಯುತ ಕೈಲಾಶ್ ಬಾಬು ಇವರ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕೈಲಾಶ್ ಬಾಬು ಕ್ಷೇತ್ರದ ಎಲ್ಲ ಒಂದು ಕೆಲಸಗಳು ಅಂತ ಇದ್ದಲ್ಲಿ ಬಹಳ ಸುಂದರವಾಗಿ ನೆರವೇರಿಸಿಕೊಂಡು ಬಂದವರು. ಈ ಅರ್ಜುನ ಯಜ್ಞಶಾಲೆಯ ದಾನಿಗಳಾದಂತಹ ಶ್ರೀಯುತ CA ಸುಧೀರ್ ಶೆಟ್ಟಿ ಇವರನ್ನು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಕೈಲಾಶ್ ಬಾಬು ಅವರು ನಮ್ಮ ಸೋಮೇಶ್ವರದ ಪರಿಸರದವರು. ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ತಮ್ಮನ್ನು ತಾನು ತೊಡಗಿಸಿಕೊಂಡವರು. ಇಲ್ಲಿಗೆ ಬಹಳ ಸುಂದರವಾಗಿ ನಾವು ಅಲ್ಲಿ ನೋಡ್ಬೋದು, ಯಜ್ಞಶಾಲೆ ಆಗಲಿ ಆಡಳಿತ ಕಚೇರಿ ಆಗಲಿ ಬಹಳ ಸುಂದರವಾಗಿ ಒಂದು ದೇವಸ್ಥಾನದ ವಾಸ್ತುಶೈಲಿಗೆ ಸೂಕ್ತವಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಇವರಿಗೆ ಶ್ರೀಯುತ CA ಸುಧೀರ್ ಶೆಟ್ಟಿ ಮುಂಬೈ ಇವರಿಂದ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ವಂದನೆಗಳು ಶ್ರೀಯುತ ಕೈಲಾಶ್ ಬಾಬು ಇವರಿಗೆ. ನಮ್ಮ ಕ್ಷೇತ್ರಕ್ಕೆ ಒಂದು ಅನುಕೂಲ ಆಗಲಿ ಅಂತ, ಭಕ್ತರಿಗೆ ಅನುಕೂಲ ಆಗಲಿ ಅಂತ ಶೌಚಾಲಯವನ್ನು ಬಹಳ ಸುಂದರವಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿದವರ ಪರವಾಗಿ ಶ್ರೀಯುತ ಕನ್ಯಾನ ಸದಾಶಿವ ಶೆಟ್ರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇವೆ. ಶ್ರೀಯುತ ಕನ್ಯಾನ ಸದಾಶಿವ ಶೆಟ್ಟರಿಂದ ಎರಡು ಮಾತುಗಳು. ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದಂತಹ ನಮಸ್ಕಾರ. ಇನಿ ದಿಂಜ ಭಾಷಣ ಬಡ್ಚಿನ ತೋಜುನು ರವಿಯನ್ನೇ ಕಡೆ ಪಂಡೇರು ಎಂಕಲ್ನ ಕೇವಲ ಒಂಜಿ ಅರ್ಧ ಗಂಟೆದ ಒಂಜಿ ಪ್ರೋಗ್ರಾಮ್ ಮಲ್ಪ ಸನ್ಮಾನ ಕಾರ್ಯಕ್ರಮ ಅಂದ. ಸೊ ಅರ್ಧ ಗಂಟೆ ಕರೀದ ಒಂಜಿ ಗಂಟೆ ಅವನು ಬರ್ತಂಡು ರವಿಯನ್ನ ಅರ್ಧ ಗಂಟೆ ಕರೀಂಡು ಅಂಚಾದ ಟೈಮ್ ಔಟ್ ಟೈಮ್ ಬಾರಂಡು. ಸೊ ಎನ್ನ ಕೆಲಸ ಭಾರಿ ಸುಲಭ ಆಪುಂಡು. ಕ್ಷೇತ್ರ ಸಾನ್ನಿಧ್ಯ ಆ ಶಿವಶಕ್ತಿಗೆ ಪ್ರಣಾಮವಲ್ ತಂದು ಅಡ್ಡ ಬುರೊಂದು ಓಂ ನಮಃ ಶಿವಾಯ ಒನೊಂದು ಕಂಪ್ಲೀಟ್ ಶಿವ ಪರಿವಾರ ಮುಳುಂಡು ತೋಜುನು. ದೇವಿ ಶಕ್ತಿ ರಕ್ತೇಶ್ವರಿನ ಸಾನ್ನಿಧ್ಯ ಉಂಡು. ಗಣಪತಿ ದೇವರುಳ್ಳೆರ್ ಒಂಜಿ ಸೈಡ್, ನಾಗದೇವಿರುಳ್ಳೆರ್ ತಿರ್ತು ನಾಗ ವಿಶೇಷವಾಯಿನ ಒಂಜಿ ನಾಗನಂದು ತೂತೇನ ಸ್ಥಾಪನೆ ತಿರ್ತು.
ಇಂಚಿದ್ದು ಎನ್ನಲೆ ಕೊಡು ಕಲ್ಲುಟ್ಟಿ ಎಪ್ಪೆನಲ್ಲ ಒಂಜಿ ಗುಡಿ ತಿರ್ತುಂಡು ತೋಜುನು ಎಂಕೊರ ಪೂರ ತಿರ್ಗಾದೇರು ಸೋಮನಾಥ ಕ್ಷೇತ್ರ ಸೋಮನಾಥೇಶ್ವರ ಬಂಡ ಇಡೀ ಇಂಡಿಯಾಡು ಮಾಮಲ್ಲ ಸೋಮನಾಥೇಶ್ವರ ಕ್ಷೇತ್ರ ಬಂಡ ಗುಜರಾತ್ರುಂಡು 5 ಮೂಲೆನ ಅಂತ ತೋಜುನು ಇಂಕ ಗುಜರಾತ್ ಸೋಮನಾಥೇಶ್ವರ ಮಾರಿ ಚಾರಿತ್ರಿಕವಾಯಿನ 17 ಸರ್ತಿ ಪುಡತ್ತದು ವಾಪಸ್ ತಯಾರಾಯಿನಂಚಿನ ಸೋಮನಾಥ್ ಮಂದಿರ್ ಗುಜರಾತ್ ಅಂಚನೆ ಅವಳ ಸಮುದ್ರ ಬರೀಟೆ ಇಂದುಲ ಭಾರಿ ಒಂಜಿ ವಿಶೇಷವಾಯಿನ ಒಂಜಿ ಸ್ಪೆಷಲ್ ಕ್ಷೇತ್ರ ಅಂದ ಇಂಕೆನ್ನು ಬಾಕಿದ ದೇವಸ್ಥಾನದ್ದೊಂಚೂರು ಬೇತೆ ಸ್ಟೈಲ್ಡ್ ಸಮುದ್ರ ತಟ್ಟಡ್ ಭಾರಿ ಶೋಕದ ಸಮುದ್ರ ಕ್ಲೀನ್ ಬೀಚ್ ಎತ್ತರಡು ಶಿವಶಕ್ತಿ ವಿರಾಜಮಾನದುಲ್ಲೇರು ಎಂಕ್ಲೆಗೆ ದಾಲ ದಿಂಜ ದೂರದ ಕ್ಷೇತ್ರ ಅತ್ತು ಎಂಕ್ಲೆ ಮಂಜೇಶ್ವರದ್ದು ಮುಲ್ತು ದಿಂಜ ದೂರಜ್ಜಿ ಇಟ್ಸ್ ಅ ವೆರಿ ನಿಯರ್ ಪ್ಲೇಸ್ ಶಿವಕ್ಷೇತ್ರಡು ಎನ್ನಲೆಕ್ಕೊಡು ಈ ಸಾಧಾರಣ ಈ ಪರಿಸರಡು ಭಾರಿ ಒಂಜಿ ಪವಿತ್ರವಾಯಿನಂಚಿನ ಕ್ಷೇತ್ರ ಯಾನು ಶಿವ ಆರಾಧಕೆ ದೇವಿ ಆರಾಧಕೆ ಪಂಚಪೂರ ಸಾನ್ನಿಧ್ಯ ಮಲುಂಡು ಶಿವನಲ್ಲ ಸಾನ್ನಿಧ್ಯ ಉಂಡು ದೇವಿನಲ್ಲ ಉಂಡು ಸೊ ಅಂಚಾದುಪ್ಪನ ಈ ಕ್ಷೇತ್ರ ಅತೀ ಪುರಾತನ ಏರೆ ಕಾಲಡು ಉಂಡಾತನ ಅಂತ ಗೊತ್ತಿಸಿ ಆಂಡ ಈ ಕಾಲಘಟ್ಟೋಡು ರವೀಂದ್ರನಂಚಿನ ಒಂಜಿ ಲೀಡರ್ ತಿಕ್ಕಿನ ಬಂಡ ಈ ಕ್ಷೇತ್ರಗ ಶಿವನನೇ ಒಂಜಿ ಆಶೀರ್ವಾದ ಅದುಪ್ಪಡು ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಲೀಡರ್ ಸಿಂಪಲ್ ಲೀಡರ್ ಆ್ಯಂಡ್ ದ ಟೀಮನ್ನು ನಡಪವನಕ್ಕೆ ಲೀಡರ್ ಸ್ಟ್ರಾಂಗ್ ಅತ್ತ ನಾವು ಕೆಲಸ ಇಂಚನೆ ಇರ್ಲೆಕ್ಕನೆ ಇಂಕೊಂಜಿ ಸೌಭಾಗ್ಯ ಮಧುರ್ಡು ತೆಗೆದಿತ್ತಾನೆ ಎಷ್ಟೋ ವರ್ಷದಿಂಚ ಯಾವಂದತ್ತನ ಕೆಲಸ 14 ವರ್ಷದಿಂಚ ಯಾವಂದತ್ತನ ಜೀರ್ಣೋದ್ಧಾರ ಕೆಲಸ ನಮ್ಮದು ಯಾನೇ ಪನ್ನೀರ್ ಬಲ್ಲಿ ಅಂಡ್ ಅವು ಹಿಂಗೆ ಯೋಗ ಅನ್ವನ್ ಯಾನಾತೆ ನಮ್ಮ ಬಿರ್ಸಾತಿಗೆ ಬಂದ್ನತ್ತೆ ಈ ಸದಾಶಿವೇ ದಾಲಜ್ ಆ ಸದಾಶಿವನೇ ಮುಖ್ಯ ಅವು ಅಕ್ಕಲನ ಕೆಲಸ ನಮ್ಮ ಅಲ್ಪವನ ಕೆಲಸತ್ತು ನಮಗೂ ಯೋಗ ಗುರುನಾರ ಆ ಸದಾಶಿವ ಆ ದೇವಿ ಶಕ್ತಿ ಸ್ವಂಚಾದಪ್ಪನಾಗ ಈ ನಮ್ಮ ಇಡೀ ತುಳುನಾಡು ಹಲವಾರು ದೈವ ದೇವಸ್ಥಾನಗಳೇನು ಒಂಜತ್ತನ ಒಂಜಿ ರೀತಿಡು ಎಲ್ಲಿ ಆಡು ಎನ್ನಲೆ ಕೊಡು ಮಲ್ಲಾಡು ಒಂಚೂರು ಸಾಕಾರ ಮಲ್ತದು ಐನ ಜೀರ್ಣೋದ್ಧಾರ ಆಡು ಆಯ್ತ ಒಂದು ಡೆವಲಪ್ಮೆಂಟಿಗೆ ಸಾಕಾರ ಮಲ್ಪನಂಚಿನ ಒಂಜಿ ಯೋಗ ಭಾಗ್ಯಂಕ ಆ ದೇವರಿಗೆ ಕೊಡ್ತೀವಿ ಶಿವಶಕ್ತಿಲ ಆ ದೇವಿ ಶಕ್ತಿಲ ಕೊಡ್ತೀವಿ ಆಯ್ತೊಟ್ಟಿಗೆ ಹಲವಾರು ನಮ್ಮ ಶಿವನ ಗಣಕಲು ಶಿವಶಕ್ತಿ ಇತ್ತಾನೆ ಐತೆ ಕೊರಗಜ್ಜನ ಬಂಡಾರನಕ್ಕೆ ಕೊರಗಜ್ಜನ ಇಟ್ಲ ಶಿವಶಕ್ತಿದಾದ ಮುಂಜಿ ಪವರ್ ಉಂಟು ಅಂಚನೆ ಮುಳು ಕಲ್ಲುಟ್ಟಿ ಅಪ್ಪೆಲ್ಲ ತಿರ್ತು ಸೊ ಹಲವಾರು ನಮ್ಮ ದೈವಗಳು ಅದು ಮುಖ್ಯ ಆ ಶಿವಶಕ್ತಿ ಹಿಂದಿಡೊಂದು ಪಾತ್ರ ಉಂಟು ದೇವೋಕಾ ದೇವ್ ಮಹಾದೇವ್ ದೇವರ ಮಹಾದೇವ ದೇವರ ಶಿವಶಕ್ತಿ ನಿರಾಕಾರ ದುಪ್ಪು ನಮ್ಮ ಇನ್ನು ಆಕಾರ ಕೊರದು ಐನು ಆರಾಧನೆ ಮಲ್ಪ ಮಾಡ ಮೈನವು ನಿರಾಕಾರವೈನಂಚಿನ ಅನಂತ ಶಕ್ತಿ ಎನ್ನ ಭಾಗ್ಯಂಚಿನ ಬಂಡ ಇಡೀ ಇಂಡಿಯಾದ ಹಲವಾರು ಶಿವಕ್ಷೇತ್ರಕ್ಕೆ ಹೋದು ದರ್ಶನ ಮಲ್ಪನಂಚಿನ ಯೋಗ ಭಾಗ್ಯ ಎಂಕಾರ ಕೊಡ್ತೀರಿ ಈಡೇ ಇರಲೇ 96 ರವೀಂದ್ರನ್ನೇ ನಮ್ಮ ಮಾತೊಂಜಿ ನಿಮಿತ್ತ ನಿಮಿತ್ತ ಮಾತ ಕೈಲಾಸ ಪರ್ವತ ಬಿಡ್ದು ಬಾಕಿದ ಹೆಚ್ಚದ ಶಿವಕ್ಷೇತ್ರಕ್ಕೆ ನಾನು ವಿಸಿಟ್ ಮಾಡಿದೆ ಕಾಶಿ ಆದುಪ್ಪು ಹಲವಾರು ಇಡೀ ಭಾರತ ದೇಶದ ಹಲವಾರು ಶಿವಕ್ಷೇತ್ರಗಳು ಬೋದು ಆಗಲ್ಲ ಆಶೀರ್ವಾದ ಶಿವಕ್ಷೇತ್ರದ ಆಶೀರ್ವಾದ ನಂಚಿನ ಯೋಗ ಭಾಗ್ಯ ಅಂಕ ತೆಗೆದನು ಅಂಚಾದ ಮೂಲ ತಿಕ್ಕಿನೊಂದು ಎಲ್ಲ ಕಿಂಚಿತ್ತು ಸೇವೆ ಮಲ್ಪನಂಚಿನ ಅಂದೇನು ಅವಕಾಶ ಇರು ಕೊಡ್ತಾರೆ ನೆಕಲ ಇರ್ನ ಇಡೀ ತಂಡದಾಕಲು ಕೊಡ್ತಾರೆ ಐಕೆ ನಾನು ಚಿರ ಋಣಿಯಾದುಲ್ಲೆ ಮುಖ ಎನಿತ ಈ ಕೊರ್ನಂಜಿ ಸನ್ಮಾನ ನೆಕಲ್ಲ ಪ್ರೀತಿಪೂರ್ವಕವಾಯಿನ ಸನ್ಮಾನ ಪೂ ಇಜ್ಜಿನ್ಲ ಪೂತ ಎಸಲು ಅಂಚನೆ ಬುಕ್ಕೆ ಇಜ್ಜಿನ್ಲ ಜಿಂಜಿ ಪೂ ಅಣ್ಲ ಕೊಡ್ತಾರೆ ಅವು ಮುಖ್ಯ ಪ್ರೀತಿ ಭಾವನೆ ಮುಖ್ಯ ಅದೇ ಭಾವನೆ ಮುಖ್ಯ ಅಂಚಾದಪ್ಪನಾಗ ಈ ಕ್ಷೇತ್ರ ವಿಶೇಷವಾದ ಅನ್ಪನ್ಪಂಜಿ 2 ವರ್ಷಕ್ಕೆ ದುಂಬು ಎನ್ನ ಅಮ್ಮನ ಸ್ವರ್ಗಸ್ಥರ ಆಯ್ನ ಸಂದರ್ಭಡು ಅವ್ರನ್ನ ಎಲುಬುನು ಬತ್ತೊಂದು ಇಡವೈದ ಎಂಕಲ್ ಈ ಸಮುದ್ರಡು ಮೂಲು ಸೋಮನಾಥೇಶ್ವರಡು ಬತ್ ಮುರುಕದು ಎಂಕಲ್ನ ಅಮ್ಮನ ಅಸ್ಥಿ ವಿಸರ್ಜನೆ ಮೂಲ ಮಲ್ತದ ಪೋತ ಅವು ಒಂಜಿ ವಿಶೇಷತೆ ಮುಲ್ತ ಈ ಕ್ಷೇತ್ರಗೂ ನಮಗೂ
ಒಂದು ಇಂಚಿನ ಸೇವೆ ಮಲ್ಪುನಂಚಿನ ಕ್ಷೇತ್ರ ಅಂದು ಶಿವಕ್ಷೇತ್ರ. ಸೊ ಅವಲೊಂಜಿ ಭಾಗ್ಯ ಎಂಕಲ್ ಮೂಲೆ ಮಲ್ದ ಆ ಟೈಮ್ ಇರೇನೆ ಅಂತ ತಿಕ್ಕೀಜಿ ಐದು ಬುಕ್ಕ ನಮ್ಮ ಭೇಟಿ ಆಯಿ ಬುಕ್ಕ ಈರ್ಲ ಒಂಚೂರು ಒಯ್ತಾರೆ ಅವು ಈರ್ನ ಲೀಡರ್ಶಿಪ್ ಕ್ವಾಲಿಟಿ ಅವು ಅಂಚಾದ ಮಾತ ಸಮಿತಿದಾಗಲೇ ಮನ್ಪೆ ರವೀಂದ್ರನನ್ನು ಬಿಡೋಡ್ಚಿ ಯಾರೇನು ಗಟ್ಟಿ ಬತ್ತಲ್ಲೆ ಮೂಲು ಶೆಟ್ಟಿ ಸಮಾಜ, ಗಟ್ಟಿ ಸಮಾಜ, ಭಟ್ರ ಸಮಾಜ, ಬೆಲ್ಲವ ಸಮಾಜ, ಮಗವೀರ ಸಮಾಜ ಮಾತ ಸೇರಿದುಳ್ಳಾರ ನಮ್ಮ ಶೆಟ್ಟಿ ಸಮಾಜ, ಗಟ್ಟಿ ಸಮಾಜ, ಮಾತಾ ಸಮಾಜ ಎಲ್ಲ ಸೇರಿದು ಹಿಂದೂ ಧರ್ಮನು ಗಟ್ಟಿ ಮಲ್ಪನಂಚಿನ ಕೆಲಸ ನಾವು ಮಲ್ಪೋದು. ನಮ್ಮ ಒಟ್ಟಿಗೆತ್ತನ ಮಾತ್ರ ಶೆಟ್ಟಿ ಸಮಾಜ, ಭಟ್ಟ ಸಮಾಜ, ಬಂಟ ಸಮಾಜ, ಗಟ್ಟಿ ಸಮಾಜ ಮಾತಾ ಇತ್ತದು ನಮ್ಮ ಈ ಹಿಂದೂ ಸಮಾಜವನ್ನು ಗಟ್ಟಿ ಮಲ್ಪಗ ನಮ್ಮ ಕ್ಷೇತ್ರಗಳೇನು ಆರಾಧನಾ ಕ್ಷೇತ್ರಗಳೇನು ಎಡ್ಡೆ ಮಲ್ಪನ ಒಂಜಿ ನಮಕು ತೆಗಿನಂಚಿನ ಭಾಗ್ಯನು ಉಪಯೋಗ ಮಲ್ತೊಂದು ನಮ್ಮ ಇತ್ತಿನ ಧನ ಅವು ಕೊರ್ನಲ ಹಾಕಲೆ ಐನು ಒಂಜಿ ಕಿಂಚಿತ್ತು ನಮ್ಮ ಹಾಕಲೆ ಸೇವೆ ಮಲ್ತದ್ದು ಸಮಾಜ ಸೇವೆಗೆ ತೊಡಗಿಸಾದು ಮಾತೆಲ್ಲ ಒಂದೊಂದು ಎಲ್ಲ ಸೇವೆ ಎನ್ನಾದುಪು ರವೀಂದ್ರನ ದುಮ್ಮುಗು ಆರು ನನಾತು ಸೇವೆ ಮಲ್ಪನಂಚಿನ ಯೋಗ ಭಾಗ್ಯ ಆರು ಕೊರಡು ಮನಂದು ದೇವರ ಬತ್ತೇರು ಆರೆ ಕೈ ಮುಗಿಯೊಂದು ಎನ್ನ ರೆಡ್ಡು ಪಾತ್ರ ಇಡೆ ಉಂಟಾರು. ಬಾರಿ ಪುರ್ಲುದ ಪಾತ್ರರು ಎಟ್ಟೆ ಸಂದೇಶ ಕೊಡ್ತಾರೆ. ನಮ್ಮ ಹಿಂದೂ ಸಮಾಜ ಒಗ್ಗಟ್ಟಾವಡು ಪಂಪಿನ ಪಾತ್ರದೊಟ್ಟಿಗೆ ಪಾತ್ರನ ಶ್ರೀ ಯಜ್ಞಶಾಲೆದ ಮಾತ್ರ ತಂದೆ ಕ್ಷೇತ್ರದ ಮಾತ್ರ ಕೆಲಸಡ್ಲ ಒಂಜಿ ಅರ್ನ ಪಾಲು ಮೂಲಕ ತೋದು ಶ್ರೀತ ಸಿ ಎ ಸುಧೀರ್ ಶೆಟ್ರು ಒಂಜಿ ರಡ್ಡು ಪಾತ್ರರು ಬಂದು ವಿನಂತಿ ಬಂದರು. ಶ್ರೀ ಸೋಮನಾಥಾಯ ನಮಃ. ಸರ್ವೇ ಜನ ಸುಖಿನೋ ಭವಂತು. ವೇದಿಕೆಯಲ್ಲಿ ಉಪಸ್ಥಿತಿರುವ ಬ್ರಹ್ಮಶ್ರೀ ಪದ್ಮನಾಭ ತಂತ್ರಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಮಹಾದಾನಿಗಳಿದ್ದಾರೆ, ಅವರನ್ನು ಕೂಡ ನೆನಪಿಸುತ್ತಾ, ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾದ ರವಿಯಣ್ಣನವರೇ, ಇದರ ಸಮಿತಿಯ ಸದಸ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಭಕ್ತ ಜನಾದಿಗಳೇ, ನಿಮಗೆಲ್ಲ ಅರ್ಜುನ ಕುಟುಂಬದವರ ಪರವಾಗಿ ನನ್ನ ಸಂಧ್ಯಾ ವಂದನೆಗಳು. ನಾನು ಬೆಳಿಗ್ಗೆ ಹೇಳಿದ್ದೇನೆ, ಕಳೆದ ಜಾತ್ರೆಯ ಸಮಯದಲ್ಲಿ ರವಿ ಅಣ್ಣನವರು ನನಗೆ ಒಂದು ಪ್ರಸ್ತಾವ ಇಟ್ಟರು, ನಿಮ್ಮ ಮಗ ಅರ್ಜುನ ಹೆಸರಿನಲ್ಲಿ ಒಂದು ಯಜ್ಞಶಾಲೆಯನ್ನು ಮಾಡುವ ಅಂತ. ಅರ್ಜುನನಿಗೂ ಕೂಡ ಈ ದೇವರಲ್ಲಿ, ಸೋಮನಾಥ ದೇವರಲ್ಲಿ ಬಹಳ ಭಕ್ತಿ. ಬೆಳಿಗ್ಗೆ ಹೇಳಿದ್ದೇನೆ, 2 ಅವರ CA ಎಕ್ಸಾಮ್ ಇದ್ದರೂ, ಆ ಪರೀಕ್ಷೆ ಇದ್ದರೂ 2 ಪುಸ್ತಕಗಳನ್ನು ತಂದು ಇಲ್ಲಿ ಓದಿ ಸೋಮನಾಥ ದೇವರ ಜಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮ 9 ಕೆರೆಯಲ್ಲಿ ನಡೆಯುವಂತಹ ಜಲಕದಲ್ಲಿ ಕೂಡ ಪಾಲ್ಗೊಂಡು ಮತ್ತೆ ಅವರು ಬೊಂಬೈಗೆ ಹೋಗ್ತಿದ್ದರು. ನಮ್ಮ ಮಗ ಅಂತ ನಾನು ಹೇಳೋದಲ್ಲ, ಅವರಿಗೆ ಬಾಲ್ಯದಿಂದಲೇ ದಾನ ಧರ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತುಂಬ ಆಸಕ್ತಿ ಉಳ್ಳವರಾಗಿದ್ದರು. ಆದರೂ ಅವರ ಜೀವನ ಭಾಳ ಅಲ್ಪಾವಧಿ ಜೀವನವಾಯಿತು. ಈ ಸಂದರ್ಭದಲ್ಲಿ ನನಗೆ ಭಗವದ್ಗೀತೆಯ 9ನೇ ಅಧ್ಯಾಯದ 33ನೇ ಒಂದು ಶ್ಲೋಕದ ನೆನಪು ಬರ್ತಾ ಇದೆ. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ತಂತ್ರಿಯವರೇ, ತಪ್ಪಿದ್ರೆ ಕ್ಷಮಿಸಬೇಕು. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ, ಇಲ್ಲಿನ ಸುಖಗಳೆಲ್ಲ ಭಾಳ ಕ್ಷಣಿಕ. ಈ ಜಗತ್ತಿನಲ್ಲಿ ಶಾಶ್ವತವಾದಂಥ ಒಂದು ಸುಖವನ್ನು ಪಡೆಯಬೇಕಾದ್ರೆ ಭಗವಂತನ ಧ್ಯಾನವನ್ನು ಮಾಡಬೇಕಂತೇಳಿ, ಆ ಭಗವಂತನ ಧ್ಯಾನಕ್ಕಾಗಿ ನಾವು ಒಪ್ಪಿಕೊಂಡು ಅರ್ಜುನನ ನೆನಪಿನಲ್ಲಿ ಅವರ ಹೆಸರು ಕೂಡ ಅಜರಾಮರವಾಗಿ ಉಳಿಯಬೇಕೆಂಬಂದ ಒಂದು ಉದ್ದೇಶದಿಂದ ಯಜ್ಞಶಾಲೆ ಮಾಡಬೇಕಂತ ನಾವು ಒಂದು ನಿರ್ಣಯಕ್ಕೆ ಬಂದೆವು. ಈ ಯಜ್ಞಶಾಲೆ ಬರೀ ಒಂದು ಕಟ್ಟಡವಲ್ಲ, ಅವರ ಸ್ಮರಣೆಯ ಶಾಶ್ವತ ಚಿಹ್ನೆ ಆಗಬೇಕಂತೂ ಅದು ನಮ್ಮ ಆಶೆ. ಎರಡನೇದಾಗಿ, ಈ ಕಲಿಯುಗದಲ್ಲಿ
ಭಕ್ತಿ ಭಜನೆ ಪೂಜೆ ಯಜ್ಞ ಹೋಮ ಇತ್ಯಾದಿಗಳ ಮೂಲಕ ಭಕ್ತರು ಭಗವಂತನನ್ನು ಪ್ರಾರ್ಥಿಸಿದರೆ ಅವರು ಇಷ್ಟಾರ್ಥವನ್ನು ನೆರವೇರಿಸ್ತಾರೆ ಎಂದು ನಮ್ಮ ವೇದಮೂರ್ತಿಗಳಾದ ತಂತ್ರಿಯವರು ಹೇಳ್ತಾರೆ. ಅದು ಭಕ್ತರ ನಂಬಿಕೆಯೂ ಹೌದು. ಹಾಗಾಗಿ ಇಲ್ಲಿ ನಡೆಯುವಂಥ ಈ ಯಜ್ಞಶಾಲೆಯಲ್ಲಿ ಯಜ್ಞ ಯಾಗಾದಿಗಳೇ ಪೂಜೆ ಯಾವುದಾದ್ರೂ ಮಾಡಿದರೂ ಭಕ್ತಾದಿಗಳ ಮನದಿಷ್ಟಾರ್ಥವನ್ನು ಆ ಸೋಮನಾಥ ದೇವರು ನೆರವೇರಿಸಬೇಕು. ಹಾಗೂ ನಮ್ಮ ಅರ್ಜುನನ ಆತ್ಮಕ್ಕೂ ಚಿರಶಾಂತಿಯನ್ನು ಕೊಡಬೇಕು, ಅವರಿಗೆ ಸದ್ಗತಿಯನ್ನು ಕೊಡಬೇಕು. ಅದು ನಮ್ಮ ಪ್ರಾರ್ಥನೆ. ವೇದಿಕೆಯಲ್ಲಿ ದಾನಿಗಳಿದ್ದಾರೆ, ಕೊಡುಗೆಯಿಂದ ಬಹಳ ದೊಡ್ಡ ದಾನವನ್ನು ಮಾಡಿದ್ದಾರೆ. ಅವರಿಗೂ ಭಗವಂತ ಅವರ ಇಚ್ಛೆಯನ್ನು, ಅವರ ಮನದಿಷ್ಟಾರ್ಥ ಏನುಂಟೋ ಅದನ್ನು ಸಹ ಅವರು ಕರುಣಿಸಬೇಕು. ಅದು ನನ್ನ ಪ್ರಾರ್ಥನೆ. ಕೊನೆಯದಾಗಿ ನಮ್ಮ ಈ ಯಜ್ಞಶಾಲೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷರಾದಂಥ ರವಿ ಅಣ್ಣ, ಇನ್ನು ಎಲ್ಲ ಉಳಿದ ಸದಸ್ಯರು ಹಾಗೂ ಮಾಡಿಕೊಟ್ಟಂಥ ಕೈಲಾಶ್ ಬಾಬು ಅವರಿಗೂ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ನಮ್ಮ ಈ ಯಜ್ಞಶಾಲೆಯನ್ನು ಬ್ರಹ್ಮಶ್ರೀಯವರಾದಂಥ ತಂತ್ರಿಯವರು ಉದ್ಘಾಟಿಸಿದ್ದಾರೆ. ಅವರಿಗೂ ನಾನು ಹೃದಯಪೂರ್ವಕವಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ, ನಮ್ಮ ಕುಟುಂಬದವರ ಉಪಸ್ಥಿತಿಯಲ್ಲಿ, ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ನಮ್ಮ ಹಿರಿಯರಾದಂತಹ ಶ್ರೀಧರ್ ಭಂಡಾರಿಯವರಿದ್ದಾರೆ, ಅವರ ಧರ್ಮಪತ್ನಿಯಾದಂಥ ಲೋಹಿತ ಭಂಡಾರಿಯವರಿದ್ದಾರೆ, ನಮ್ಮ ಕುಟುಂಬದ ಇನ್ನೂ ಸದಸ್ಯರಿದ್ದಾರೆ. ಇವರೆಲ್ಲ ಉಪಸ್ಥಿತಿಯಲ್ಲಿ ಈ ನಮ್ಮ ಯಜ್ಞಶಾಲೆ ಒಂದು ಸಣ್ಣದಾದಂಥ ಸೇವೆ, ಈ ಸೇವೆ ಸಣ್ಣದಾದಂಥ ಯಜ್ಞಶಾಲೆಯನ್ನು ಭಗವಂತನ ಸೇವೆಗೆ ನಾವು ಭಕ್ತಿಪೂರ್ವಕವಾಗಿ ಅರ್ಪಿಸ್ತಾ ಇದ್ದೇವೆ. ಹಾಗೆ ನಾವಿದು ಈ ಸನ್ಮಾನಕ್ಕೆ, ನಾನು ರವೀಂದ್ರನ ಮಾತ್ರ ಮುಂಚೆ ಹೇಳಿದೆ, ನಮ್ಮದು ಸನ್ಮಾನದ್ದು ಅದು ಮುಖ್ಯವಲ್ಲ. ನಮಗೆ ಮುಖ್ಯವಾದುದು ನಮ್ಮ ಮಗನ ಹೆಸರಲ್ಲಿ ಅದು ಯಾವುದಾದ್ರೂ ಒಂದು ಶಾಶ್ವತವಾಗಿ ಉಳಿಯುವಂಥ ಸೇವೆ ಇದ್ದರೆ ಅದು ನಮಗೆ ಭಾಳ ಸಂತೋಷ. ಆದರೂ ನೀವು ನಮ್ಮನ್ನು ಬಹಳ ಪ್ರೀತಿಯಿಂದ ಗೌರವಿಸಿದಿರಿ, ಅದಕ್ಕೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿ ಮಾತನಾಡಿದಂತಹ ಶ್ರೀಯುತ CA ಸುಧೀರ್ ಶೆಟ್ಟಿ ಮುಂಬೈ ಇವರಿಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಇಲ್ಲಿ ಸನ್ಮಾನ ಪುನಃ ಇಟ್ಟೆ ಅಂತ ಹೇಳಿ ಅಧ್ಯಕ್ಷರು ನನ್ನ ಹತ್ರ ನೋಡ್ತಾ ಇದ್ದಾರೆ, ಯಾರಿಗೆ ಉಂಟು ಸನ್ಮಾನ ಅಂತ. ಆಗ ಎಲ್ಲರೂ ಸೇರಿ ಹೇಳಿದಂಥದ್ದು, ನಾವೆಲ್ಲರಿಗೂ ಸನ್ಮಾನ ಮಾಡಿದ್ದೇವೆ, ಆದರೆ ಈ ಸನ್ಮಾನ ಮಾಡಲಿಕ್ಕೆ ಕಾರಣಕರ್ತರಾದಂಥ ಶ್ರೀಯುತ ರವೀಂದ್ರನಾಥ್ ರೈಯನ್ನು ಸನ್ಮಾನ ಮಾಡದಿದ್ದರೆ ಸರಿಯಾಗಲಿಕ್ಕಿಲ್ಲ ಅಂತ. ಹಾಗೆ ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪೂಜ್ಯ ತಂತ್ರಿವರ್ಯರು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 2005ರಲ್ಲಿ ಬ್ರಹ್ಮಕಲಶೋತ್ಸವ ಆಗುವಾಗ ಕೂಡ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿದ್ದವರು ಶ್ರೀಯುತ ರವೀಂದ್ರನಾಥ್ ರೈ ಅವರು. ಅದೇ ರೀತಿ ಕಳೆದ ಬಾರಿಯ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಆದ ಕೂಡ ಅದಕ್ಕೆ ಅಧ್ಯಕ್ಷರಾಗಿದ್ದವರು, ಮಾತ್ರವಲ್ಲದೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿದ್ದವರು ಕೂಡ ಶ್ರೀಯುತ ರವೀಂದ್ರನಾಥ್ ರೈಗಳು. ದೇವರ ಅನುಗ್ರಹದಿಂದ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗಾಗಿ ಅವರು ನಮ್ಮೆಲ್ಲರ ಅಣ್ಣ. ಅದೇ ಎಲ್ರಿಗೂ ಕೂಡ ಅಣ್ಣನ ರೀತಿಯಲ್ಲಿ ನಿಂತುಕೊಂಡು ಪ್ರೋತ್ಸಾಹದ ಮಾತುಗಳನ್ನು ಆಡಿಕೊಂಡು ಮುನ್ನಡೆಸಿರುವವರು. ಏನಾಗ್ತದೆ, ನಮ್ಮ ಸಾಮಾನ್ಯ ದಿವಸಗಳಲ್ಲಿ ನಾವು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ತೇವೆ ಅಂತ. ಜಾತ್ರೆಯ ವಿಶೇಷ ಅಂತ ಹೇಳಿದರೆ ದೇವರು ಹೊರಗೆ ಬಂದು ನಮ್ಮನ್ನೆಲ್ಲ ನೋಡಲಿಕ್ಕೆ ಬರ್ತಾರೆ ಅಂತ, ಹೊರಗಡೆ ಹೇಗಿದ್ದಾರೆ ಅಂತ. ಹಾಗೆ ಅವರ ಸಮ್ಮುಖದಲ್ಲಿ ಇಂದು ದೇವರ ಸಮ್ಮುಖದಲ್ಲಿ ಶ್ರೀಯುತ ರವೀಂದ್ರನಾಥ್ ರೈ ಇವರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನು, ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಸೇವೆಯ ಅಗತ್ಯತೆ ಇನ್ನೂ ಕ್ಷೇತ್ರಕ್ಕಿದೆ. ತಮ್ಮ ಸೇವೆ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಸಾಗಲಿ, ಶ್ರೀ ಸೋಮನಾಥ ದೇವರ ಅನುಗ್ರಹವಿರಲಿ ಅಂತ ನಿಮ್ಮೆಲ್ಲರ ವತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ವಂದನೆಗಳು. ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ಶ್ರೀಯುತ ರಮನಾಥ್ ಬಂಗ್ಯಾರ ಇವರಿಂದ. ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಇದರ ಈ ವರ್ಷಾವಧಿ ಉತ್ಸವದ ಇಂದಿನ ದಿನ ಬಂಟರ ಸಮಾರಾಧನೆಯ ಒಂದು ಪುಣ್ಯ ಪರ್ವಕಾಲ. ಈ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ನಮ್ಮ ನೆಚ್ಚಿನ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ
ಇವರಿಗೆ ಧನ್ಯವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇದ್ದೇವೆ. ಯಾಕೆಂತ ಹೇಳಿದರೆ ಅತಿ ಅಗತ್ಯವಾಗಿ ಬೇಕಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥ ಶೌಚಾಲಯದ ನಿರ್ಮಾಣಕ್ಕೆ 18 ಲಕ್ಷ ರೂಪಾಯಿಗಳ ಅನುದಾನವನ್ನು ಒದಗಿಸಿಕೊಟ್ಟು ಈ ಶುಭ ಸಂದರ್ಭದಲ್ಲಿ ಆ ಶೌಚಾಲಯವನ್ನು ಕ್ಷೇತ್ರದ ಭಕ್ತರಿಗೆ ಬಿಟ್ಟುಕೊಟ್ಟಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಬರಲಿಲ್ಲ, ಅವರಿಗೆ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಈ ಉತ್ತಮವಾದಂಥ ಸೇವೆಯನ್ನು ಮಾಡುವ ಆ ಭಾಗ್ಯ ಅವರಿಗೆ ಕರುಣಿಸಲಿ ಎಂದು ಹಾರೈಸುತ್ತಾ, ಈ ಇಂದಿನ ಈ ಸಮಾರಂಭದಲ್ಲಿ ಸನ್ಮಾನಿಸಲ್ಪಟ್ಟಂಥ ಎಲ್ಲ ಗಣ್ಯರನ್ನು ಒಂದೇ ವಾಕ್ಯದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನಿರಂತರವಾದಂಥ ಸೇವೆ ಈ ಕ್ಷೇತ್ರಕ್ಕೆ ಇರಲಿ ಎನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೇವೆ. ಈ ಮಹತ್ತರವಾದಂಥ ಕೆಲಸಗಳನ್ನು ಮಾಡಿಕೊಂಡಂಥ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆದಂಥ ಶ್ರೀ ಬಿ ರವೀಂದ್ರನಾಥ ರೈ ಅವರಿಗೂ ಕೂಡ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಇನ್ನೊಂದು ವಿನಂತಿ, ನಮಗೆ ಅತ್ಯುತ್ತಮವಾದಂಥ ಒಂದು ಅನ್ನ ಛತ್ರದ ಅವಶ್ಯಕತೆ ಈ ದೇವಾಲಯಕ್ಕೆ ಇದೆ. ಬಹಳ ಅವಶ್ಯಕತೆ ಅಂತ ಹೇಳಿದರೆ ಇದು ಈಗಿರುವಂಥ ಅನ್ನ ಛತ್ರ ಭಾಳ ಕಿರಿದಾಗಿದ್ದು ಅದನ್ನು ಒಂದು ಉತ್ತಮ ಮಟ್ಟದಲ್ಲಿ ಸಾಧಾರಣ 1,000 ಜನ ಒಟ್ಟಿಗೆ ಸೇರಿ ಊಟ ಮಾಡುವಂಥ ಒಂದು ಸಭಾಂಗಣದ ವ್ಯವಸ್ಥೆ ಅತಿ ಅಗತ್ಯವಿದೆ. ಈ ಸಂದರ್ಭದಲ್ಲಿ ನಾನು ಶ್ರೀಯುತ ರವೀಂದ್ರನಾಥ ರೈಯವರಲ್ಲಿ ಎಲ್ಲ ದಾನಿಗಳನ್ನು ಒಟ್ಟು ಸೇರಿಸಿಕೊಂಡು ಅದನ್ನು ನಿರ್ಮಾಣ ಮಾಡಿಸಿಕೊಟ್ಟರೆ ಕ್ಷೇತ್ರದ ಭಕ್ತರಿಗೆ ಬಹಳ ಉಪಯೋಗ ಆಗ್ತದೆ, ಕ್ಷೇತ್ರ ಬೆಳೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಳ್ಳಬೇಕಾದರೆ ನೀವು ಸೇರಿದಂಥ ಭಕ್ತಜನ ಸಂದೋಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಅಭಿನಂದನಾ ಸಮಾರಂಭಕ್ಕೆ ಹಾಗೆ ಅವರು ಯಾವಾಗಲೂ ನಮ್ಮೊಂದಿಗೆ ಇದ್ದವರು, ಆದ್ದರಿಂದ ಅವರನ್ನು ಪುನರಪ್ಪಿ ನಾವು ಹೇಳುವ ಅವಶ್ಯಕತೆ ಇಲ್ಲ. ಅವರು ಯಾವಾಗಲೂ ನಮ್ಮೊಟ್ಟಿಗೆ ಇದ್ದಾರೆ, ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಕ್ಷೇತ್ರದ ತಂತ್ರಿವರಿಯರು ಯಾವುದೇ ಸಮಾರಂಭ ಇರಲಿ, ಯಾವುದೇ ಪೂಜಾ ಕಾರ್ಯಕ್ರಮಗಳಲ್ಲಿ ಇಲ್ಲಿಗೆ ಬರುವಷ್ಟು ಅವರು ಎಲ್ಲಿಗೂ ಹೋಗುವುದಿಲ್ಲ, ಅದು ಖಂಡಿತ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಅವರ ಸಲಹೆ ಸೂಚನೆಗಳು ಸದಾ ನಮಗೆ ನೀಡ್ತಾ ಇರಲಿ, ಕ್ಷೇತ್ರದ ಅಭಿವೃದ್ಧಿಗೆ ಅವರ ಸಹಕಾರ ಇರಲಿ ಎಂದು ಆಶಿಸ್ತಾ ಇದ್ದೇವೆ. ಭಕ್ತರು ಕೂಡ ಆ ವೈವಿಧ್ಯ ಕಾರ್ಯಕ್ರಮವನ್ನು ವೀಕ್ಷಿಸಿ ಪುನೀತರಾಗಬೇಕಾಗಿ ವಿನಂತಿ.